ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಪ್ರಣಾಮ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವ್ಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಶ್ರೀಮದ್ ಭಾಗವತ 4ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 48ರಿಂದ. ಉತ್ತಮಶ್ಚ ಧ್ರುವಶ್ಚೋಭಾ ಅನ್ಯೋನ್ಯಂ ಪ್ರೇಮ ವಿಫಲೋ ಅನ್ಯೋನ್ಯಂ ಪ್ರೇಮ ವಿಫಲೋ ಅಂಗಸಂಗ ಉತ್ಪುಲಕಾ ಅಸ್ರೌಘಂ ಮುಹುರ ವಹ ಊಹತಃ. ಉತ್ತಮ ಚ ಉತ್ತಮನು ಕೂಡ. ಧ್ರುವ ಚ ಧ್ರುವನು ಕೂಡ. ಉಭೋ ಇಬ್ಬರು. ಅನ್ಯೋನ್ಯಂ ಪರಸ್ಪರ. ಪ್ರೇಮ ವಿಫಲೋ ಪ್ರೀತಿ ಪರವಶನಾಗಿ. ಅಂಗಸಂಗಾತ್ ಆಲಿಂಗನದಿಂದ. ಉತ್ಪುಲಕೋ ಪುಳಕಿತರಾಗಿ. ಅಸ್ರ ಕಣ್ಣೀರಿನ. ಓಘಂ ಪ್ರವಾಹಗಳನ್ನು. ಮುಹುಹು ಮತ್ತೆ ಮತ್ತೆ. ಊಹತುಹು ವಿನಿಮಯ ಮಾಡಿಕೊಂಡರು. ಸೋದರರಾದ ಉತ್ತಮ ಮತ್ತು ಧ್ರುವ ಮಹಾರಾಜ ಇಬ್ಬರು ಕಣ್ಣೀರು ಸುರಿಸಿದರು. ಪ್ರೀತಿ ವಾತ್ಸಲ್ಯ ಅತಿಶಯದಿಂದ ಇಬ್ಬರನ್ನು ಹಬ್ಬಿಕೊಂಡಾಗ ಅವರ ಮೈಗಳು ಪುಲಕಿತವಾದವು. ಸೋದರರಾದ ಉತ್ತಮ ಮತ್ತು ಧ್ರುವ ಮಹಾರಾಜ ಇಬ್ಬರು ಕಣ್ಣೀರು ಸುರಿಸಿದರು. ಪ್ರೀತಿ ವಾತ್ಸಲ್ಯ ಅತಿಶಯದಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡಾಗ ಅವರ ಮೈಗಳು ಪುಲಕಿತವಾದವು. ಸುನೀತಿರಸ್ಯ ಜನನೀ ಪ್ರಾಣೇಭ್ಯೋ ಪ್ರಿಯಂ ಸುತಂ ಉಪಗುಹ್ಯ ಜಹಾವಾಧಿಂ ತದಂಗ ಸ್ಪರ್ಶ ನಿರ್ವೃತ. ಸುನೀತಿ ಧ್ರುವ ಮಹಾರಾಜನ ಹೆತ್ತ ತಾಯಿಯಾದ ಸುನೀತಿಯು ಧ್ರುವ ಮಹಾರಾಜನ ಅಸ್ಯ ಅವನ ಜನನಿ ತಾಯಿಯಾದ ಪ್ರಾಣೇಭ್ಯ ಪ್ರಾಣವಾಯುವಿಗಿಂತ ಹೆಚ್ಚು ಅಪಿ ಅದಕ್ಕಿಂತಲೂ ಪ್ರಿಯಂ ಪ್ರಿಯನಾದ ಸುತಂ ಮಗನನ್ನು ಉಪಗುಹ್ಯ ಅಪ್ಪಿಕೊಂಡು ಜಹವು ಬಿಟ್ಟಳು
ಜಹೌ ಬಿಟ್ಟಳು ಆದಿಮ್ ಎಲ್ಲ ಶ್ಲೋಕಗಳನ್ನು ಯಾದಿಂ ಎಲ್ಲಾ ಶ್ಲೋಕಗಳನ್ನು ತದಂಗ ಅವರ ಶರೀರದ ತದಂಗ ಅವನ ಶರೀರದ ಸ್ಪರ್ಶದಿಂದ ಸ್ಪರ್ಶದಿಂದ ನಿವೃತ್ತ ತೃಪ್ತಿಗೊಂಡವಳಾಗಿ ನಿವೃತ್ತಗೊಂಡವಳಾಗಿ ಧ್ರುವನ ಹೆತ್ತ ತಾಯಿಯಾದ ಸುನೀತಿಯು ತನ್ನ ಪ್ರಾಣಕ್ಕಿಂತಲೂ ಪ್ರಿಯವಾದ ಮಗನ ಕೋಮಲ ಶರೀರವನ್ನು ಅಪ್ಪಿಕೊಂಡಳು. ಅತ್ಯಂತ ಸಂತುಷ್ಟಳಾದ್ದರಿಂದ ತನ್ನ ದುಃಖವನ್ನೆಲ್ಲ ಮರೆತಳು. ಧ್ರುವನ ಹೆತ್ತ ತಾಯಿಯಾದ ಸುನೀತಿಯು ತನ್ನ ಪ್ರಾಣಕ್ಕಿಂತಲೂ ಪ್ರಿಯವಾದ ಮಗನ ಕೋಮಲ ಶರೀರವನ್ನು ಅಪ್ಪಿಕೊಂಡಳು. ಅತ್ಯಂತ ಸಂತುಷ್ಟಳಾದ್ದರಿಂದ ತನ್ನ ದುಃಖವನ್ನೆಲ್ಲ ಮರೆತಳು. ಪಯಸ್ತನಾಭ್ಯಾಂ ಸುಸ್ರಾವ ನೇತ್ರಜೈಃ ಸಲಿಲೈಃ ಶಿವೈಃ ತದಾಭಿಷಿಚ್ಯಮಾನಾಭ್ಯಾಂ ವೀರಸುವೋ ಮುಹುಃ. ಪಯಃ ಹಾಲು, ಸ್ತನಾಭ್ಯಾಂ ಎರಡು ಸ್ತನಗಳಿಂದಲೂ, ಸ್ರಾವ ಹರಿಯಲು ತೊಡಗಿತು, ನೇತ್ರಜೈಃ ಕಣ್ಣುಗಳಿಂದ, ಸಲಿಲೈಃ ಕಣ್ಣೀರಿನಿಂದ, ಶಿವೈಃ ಮಂಗಳಕರವಾದ, ತದಾ ಆಗ, ಅಭಿಷಿಚ್ಯ ಮಾನಾಭ್ಯಾಂ ನೆನೆಸಲ್ಪಟ್ಟ ವೀರ ಎಲೈ ವಿದುರನೆ ವೀರಸುವಃ ವೀರಪುತ್ರನಿಗೆ ಜನ್ಮ ಕೊಟ್ಟ ತಾಯಿ, ಮೋಹೋ ಸತತವಾಗಿ. ನನ್ನ ಪ್ರಿಯ ವಿದುರನೆ, ಸುನೀತಿಯು ವೀರಾಗ್ರಣಿಯ ತಾಯಿ. ಅವಳ ಆನಂದ ಬಾಷ್ಪ ಮೊಲೆಗಳಿಂದ ಸ್ರವಿಸಿದ ಹಾಲು ಧ್ರುವ ಮಹಾರಾಜನ ಇಡೀ ದೇಹವನ್ನು ತೋಯಿಸಿದವು. ಇದು ಮಹಾ ಶುಭ ಚಿಹ್ನೆ. ನನ್ನ ಪ್ರಿಯ ವಿದುರನೆ, ಸುನೀತಿಯು ವೀರಾಗ್ರಣಿಯ ತಾಯಿ. ಅವಳ ಆನಂದ ಬಾಷ್ಪ ಮೊಲೆಗಳಿಂದ ಸ್ರವಿಸಿದ ಹಾಲು ಧ್ರುವ ಮಹಾರಾಜನ ಇಡೀ ದೇಹವನ್ನು ತೋಯಿಸಿದವು. ಇದು ಮಹಾಶುಭ ಚಿಹ್ನೆ. ಭಾಗ್ಯಲಕ್ಷ್ಮಿ ರಾಜಣ್ಣ ಮಾತಾಜಿ ಓದಿ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಕಮಲ ಎಸ್ ಭಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅವನು ಹಾಲು ನೆಕ್ಸ್ಟ್ ಕಾಣಿಸ್ತಾ ಇಲ್ಲ ಮಾತಾಜಿ, ಏನೋ ಅಡ್ಡವಾಗಿದೆ. ಹಾಲು, ಮೊಸರು, ಜಲ ಇವುಗಳಿಂದ ಕಳೆಯುತ್ತಾರೆ. ಈ ಪೂಜಾ ವಿಧಿಯನ್ನು ಅಭಿಷೇಕ ಎಂದು ಕರೆಯುತ್ತಾರೆ. ಸುನೀತಿಯ ಕಣ್ಣಿನಿಂದ ಹರಿದ ನೀರು ಮಂಗಳಕರವಾದುದೆಂದು ಈ ಶ್ಲೋಕದಲ್ಲಿ ವಿಶೇಷವಾಗಿ ಹೇಳಿದೆ. ಅವನ ಪ್ರಿಯಮಾತೆಯು ಮಾಡಿದ ಈ ಮಂಗಳಕರ ಅಭಿಷೇಕವು ಸದ್ಯದಲ್ಲೇ ಧ್ರುವ ಮಹಾರಾಜನನ್ನು ತಂದೆಯ ಸಿಂಹಾಸನದಲ್ಲಿ ಕುಳ್ಳಿರಿಸಲಾಗುವುದೆಂಬ ಸೂಚನೆ. ಧ್ರುವ ಮಹಾರಾಜನು ಊರನ್ನು ಬಿಟ್ಟು ಹೋದದರ ಹಿನ್ನೆಲೆ ಇದು. ಅವನು ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದಾಗ ಅದಕ್ಕೆ ತಂದೆ ಅವಕಾಶ ಕೊಡಲಿಲ್ಲ. ಆಗ ಧ್ರುವ ಮಹಾರಾಜನು ತಂದೆಯ ಸಿಂಹಾಸನ ದೊರೆತ ಹೊರತು ತಾನು ಊರಿಗೆ ಹಿಂದಿರುಗಿ ಬರುವುದಿಲ್ಲವೆಂದು ನಿರ್ಧಾರ ಮಾಡಿದ. ಈಗ ಅವನ ಪ್ರೀತಿಪಾತ್ರಳದ ತಾಯಿ ಮಾಡಿದ ಅಭಿಷೇಕವು ಅವನು ಮುಂದೆ ಉತ್ಥಾನಪಾದ ಮಹಾರಾಜನ ಸಿಂಹಾಸನವನ್ನು ಅಲಂಕರಿಸುತ್ತಾನೆಂಬುದರ ಮುನ್ಸೂಚನೆ. ಹರೇ ಕೃಷ್ಣ. ಮತ್ತೆ ಓದ್ಬೇಕಾ? ಮುಂದುವರಿಸಿ ಓದಿ ಮಾತಾಜಿ.
ಧ್ರುವ ಮಹಾರಾಜನ ತಾಯಿಯಾದ ಸುನೀತಿಯನ್ನು ಇಲ್ಲಿ ವೀರಸು ಅಂದರೆ ಮಹಾವೀರನಿಗೆ ಜನ್ಮ ಕೊಟ್ಟ ತಾಯಿ ಎಂದು ಕರೆದಿರುವುದು ಅರ್ಥಪೂರ್ಣವಾಗಿದೆ. ಈ ಜಗತ್ತಿನಲ್ಲಿ ಅನೇಕಾನೇಕ ವೀರರಿದ್ದಾರೆ, ಆದರೆ ಧ್ರುವ ಮಹಾರಾಜನಿಗೆ ಸರಿಸಾಟಿಯಾದವರು ಒಬ್ಬರೂ ಇಲ್ಲ. ಏಕೆಂದರೆ ಅವನು ಈ ಲೋಕದ ವೀರ ಚಕ್ರವರ್ತಿ ಮಾತ್ರವಲ್ಲ, ಭಕ್ತೋತ್ತಮನೂ ಹೌದು. ಭಕ್ತನು ಒಬ್ಬ ದೊಡ್ಡ ವೀರನೇ, ಏಕೆಂದರೆ ಅವನು ಮಾಯೆಯನ್ನು ಗೆಲ್ಲುತ್ತಾನೆ. ಪ್ರಭುಗಳು ರಾಮಾನಂದರಾಯರನ್ನು ಈ ಲೋಕದಲ್ಲಿ ತುಂಬಾ ಹೆಸರುವಾಸಿಯಾದ ವ್ಯಕ್ತಿ ಯಾರು ಎಂದು ಕೇಳಿದಾಗ ರಾಮಾನಂದರಾಯರು ಭಗವಂತನ ಪರಮ ಭಕ್ತನಾದವನನ್ನೇ ಹೆಸರಂತ ಎಂದು ತಿಳಿಯಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನೊಂದೆರಡು ಶ್ಲೋಕ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ತಾಂ ಶಶಂಸುರ್ಜನರಾಗ್ನೀಂ तां शशंसुर्जनराज्ञी ದಿಷ್ಟ್ಯಾ ತೇ ಪುತ್ರ ಆರ್ತಿಹಾ दिष्ट्या ದಿಷ್ಟ್ಯಾತೆ ಪುತ್ರ ಆರ್ಪಿತ ಪ್ರತಿಲಬ್ಧಶ್ಚಿರಂ ನಷ್ಟೋ ಲಬ್ಧಂ ಚಿರಂ ಸುಪ್ತೌ ರಕ್ಷಿತಾ ಮಂಡಲಂ ಭುವಃ. ರಕ್ಷಿತಮಂಡಲಂ ಭುವಾ. ತಾಂ ರಾಣಿ ಸುನೀತಿಯನ್ನು तां राणी ಶಶಂಸುಹು ಹೊಗಳಿದರು, ಶಶಂಸು ಹೊಗಳಿದರು, ಜನಾಹ ಸಾಮಾನ್ಯ ಜನರು, ರಾಜ್ಞೀಂ ರಾಣಿಯಾದ, ಸುದೈವದಿಂದ, ದೈವದಿಂದ, ಹೇ ನಿನ್ನ ಪುತ್ರ ಮಗನು ಆರ್ತಿಹ ನಿನ್ನ ಎಲ್ಲ ನೋವುಗಳನ್ನು ನಾಶ ಮಾಡುತ್ತಾನೆ, ನಿನ್ನ ಎಲ್ಲಾ ನೋವುಗಳನ್ನು ನಾಶ ಮಾಡುತ್ತಾನೆ. ಪ್ರತಿಲಬ್ಧ ಈಗ ಹಿಂದಿರುಗಿದ್ದಾನೆ, ಪ್ರತಿಲಬ್ಧ ಈಗ ಹಿಂದಿರುಗಿದ್ದಾನೆ, ಚಿರಂ ಬಹಳ ಕಾಲದಿಂದ, ನಷ್ಟ ಕಳೆದು ಹೋಗಿದ್ದ, ಕಳೆದು ಹೋಗಿದ್ದ, ರಕ್ಷಿಸುವನು, ರಕ್ಷಿಸುವನು, ಮಂಡಲಂ ಗೋಳವನ್ನು, ಮಂಡಲಂ ಗೋಳವನ್ನು, ಭುವಃ ಭೂಮಿಯ, ಭೂಮಿಯ. ಅನುವಾದ. ಅರಮನೆಯ ನಿವಾಸಿಗಳು ರಾಣಿಯನ್ನು ಹೀಗೆ ಪ್ರಶಂಸಿಸಿದರು. ಮಹಾರಾಣಿ, ತುಂಬಾ ಹಿಂದೆ ನಿನ್ನ ಪ್ರಿಯ ಪುತ್ರ ಕಳೆದು ಹೋಗಿದ್ದ, ಅವನು ತಿರುಗಿ ಬಂದಿರುವುದು ನಿನ್ನ ಪುಣ್ಯ ವಿಶೇಷ. ನಿನ್ನ ಮಗನು ನಿನ್ನನ್ನು ಬಹಳ ಕಾಲ ರಕ್ಷಿಸುತ್ತಾನೆ, ನಿನ್ನ ದುಃಖಗಳನ್ನೆಲ್ಲ ನಿವಾರಿಸುತ್ತಾನೆ ಎಂದು ತೋರುತ್ತದೆ. ಅರಮನೆಯ ನಿವಾಸಿಗಳು ರಾಣಿಯನ್ನು ಹೀಗೆ ಪ್ರಶಂಸಿಸಿದರು. ಮಹಾರಾಣಿ, ತುಂಬಾ ಹಿಂದೆ ನಿನ್ನ ಪ್ರಿಯ ಪುತ್ರ ಕಳೆದು ಹೋಗಿದ್ದ, ಅವನು ತಿರುಗಿ ಬಂದಿರುವುದು ನಿನ್ನ ಪುಣ್ಯ ವಿಶೇಷ. ನಿನ್ನ ಮಗನು ನಿನ್ನನ್ನು ಬಹಳ ಕಾಲ ರಕ್ಷಿಸುತ್ತಾನೆ, ನಿನ್ನ ದುಃಖಗಳೆಲ್ಲ ನಿವಾರಿಸುತ್ತಾನೆ ಎಂದು ತೋರುತ್ತದೆ. ಅಭ್ಯರ್ಚಿತಸ್ತ್ವಯಾ ನೂನಂ ಭಗವಾನ್ ಪ್ರಣತಾರ್ತಿಃ ಯದನುಧ್ಯಾಯಿನೋ ಧೀರಾ ಜಿಗ್ಯುಃ ಸುದುರ್ಜಯಂ. ಯಾರು ಓದ್ತೀರಾ ಶ್ಲೋಕ ಓದಿ? ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 52. ಕೇಳುದಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 52. ಅಭ್ಯರ್ಚಿತಸ್ವಯಾ ಭಗವಾನ್ ಪ್ರಣತಾರ್ತಿಃ ಯದನ್ಯುಧಾಯಿನೋ ಧೀರಾ ಮೃತ್ಯುಂ ಜಿಗ್ಯುಃ ಸುದುರ್ಜಯಂ. ಹರೇ ಕೃಷ್ಣ ಪ್ರಭುಜಿ. ಅಭ್ಯರ್ಚಿತ ಸ್ತ್ವಯಾ ನೂನಂ ಭಗವಾನ್ ಪ್ರಣತಾರ್ತಿಃ ಅದನುಧ್ಯಾಯಿನೋ ಧೀರಾ ಮೃತ್ಯುಂ ಜಿಗ್ಯುಃ ಸುದುರ್ಜಯಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಭ್ಯರ್ಚಿತ ಭಗವಾನ್ ಪ್ರಣತಾರ್ತಿಃ
ಯದನುಧ್ಯಾಯಿನೋ ಧೀರಾ ಮೃತ್ಯುಂ ಜಿಘ್ಯು ಸುದುರ್ಜಯಂ. ಹರೇ ಕೃಷ್ಣ ಪ್ರಭುಜಿ. ಅಭ್ಯರ್ಚಿತಸ್ತ್ವಯಾ ನೂನಂ ಭಗವಾನ್ ಪ್ರಣತಾರ್ತಿಹ ಯದನುಧ್ಯಾಯಿನೋ ಧೀರಾ ಮೃತ್ಯುಂ ಜಿಘ್ಯು ಸುದುರ್ಜಯಂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಅಭ್ಯರ್ಥಿತಸ್ತ್ವಯಾ ನೂನಂ ಭಗವಾನ್ ಪ್ರಾಣಾತಾರ್ತಿಹ ಯದು ನುಧ್ಯಾಯಿನೋ ಧೀರಾ ಮೃತ್ಯುಂ ಜಿಘ್ಯುಃ ಸುದರ್ಶಯಂ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ. ಅಭ್ಯರ್ಚಿತ ಪೂಜಿಸಲ್ಪಟ್ಟಿದ್ದಾನೆ. ಪೂಜಿಸಲ್ಪಟ್ಟಿದ್ದಾನೆ. ತ್ವಯ ನಿನ್ನಿಂದ. ನಿನ್ನಿಂದ. ನೂನಂ ಹೇಗಾದರೂ. ನೂನಂ ಹೇಗಾದರೂ. ಭಗವಾನ್ ದೇವೋತ್ತಮ ಪರಮಪುರುಷನು. ಭಗವಾನ್ ದೇವೋತ್ತಮ ಪರಮಪುರುಷನು. ಪ್ರಣತ ಆರ್ತಿಹ ಅತಿ ದೊಡ್ಡ ಅಪಾಯಗಳಿಂದ ಪ್ರಣತ ಅತಿ ದೊಡ್ಡ ತನ್ನ ಭಕ್ತರನ್ನು ಕಾಪಾಡುವಂತಹ ತನ್ನ ಭಕ್ತರನ್ನು ಕಾಪಾಡುವುದನ್ನು ಯಾರನ್ನು ಅನುಧ್ಯಾಯಿನಃ ಸರ್ವದಾ ಧ್ಯಾನಿಸುತ್ತಿರುವ ಧೀರಾಹ ಮಹಾಯೋಗಿಗಳು. ಮಹಾಯೋಗಿಗಳು ಮೃತ್ಯುಂ ಸಾವನ್ನು ಜಿಗ್ಯು ಗೆದ್ದಿದ್ದಾರೆ. ಸುದುರ್ಜಯಂ ಜಯಿಸಲು ತುಂಬಾ ಕಷ್ಟಕರವಾದ. ಮಹಾರಾಣಿ ಭಕ್ತರ ಗಂಡಾಂತರಗಳನ್ನು ತೊಲಗಿಸುವಂತಹ ದೇವೋತ್ತಮ ಪರಮಪುರುಷನನ್ನು ನೀವು ಪೂಜಿಸಿರಬೇಕು. ಯಾರು ಭಗವಂತನನ್ನು ಸತತವಾಗಿ ಧ್ಯಾನಿಸುತ್ತಾರೋ ಅವರು ಜನನ ಮರಣಗಳ ಬಂಧನದಿಂದ ಮುಕ್ತರಾಗುತ್ತಾರೆ. ಈ ಪರಿಪೂರ್ಣತೆಯನ್ನು ಸಾಧಿಸುವುದು ಬಹು ಕಷ್ಟ. ಮಹಾರಾಣಿ ಭಕ್ತರ ಗಂಡಾಂತರಗಳನ್ನು ತೊಲಗಿಸುವಂತಹ ದೇವೋತ್ತಮ ಪರಮಪುರುಷನನ್ನು ನೀನು ಪೂಜಿಸಿರಬೇಕು. ಯಾರು ಭಗವಂತನನ್ನು ಸತತವಾಗಿ ಧ್ಯಾನಿಸುತ್ತಾರೋ ಅವರು ಜನ್ಮ ಮರಣಗಳ ಬಂಧನದಿಂದ ಮುಕ್ತರಾಗುತ್ತಾರೆ. ಈ ಪರಿಪೂರ್ಣತೆಯನ್ನು ಸಾಧಿಸುವುದು ಬಹು ಕಷ್ಟ. ಭಾವಾರ್ಥ ಶಿಲ ಪ್ರಭುಪಾದರಿಂದ. ಓದಿಸಿ ಮಾತಾಡಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರ ಜಯವಾಗಲಿ. ಧ್ರುವ ಮಹಾರಾಜನು ರಾಣಿ ಸುನುತಿಯ ಕಳೆದು ಹೋಗಿದ್ದ ಮಗ. ಆದರೆ ಅವನು ಇಲ್ಲದೆ ಇರುವಾಗ ಅವಳು ಭಕ್ತರ ಆಪದ್ಬಾಂಧವನಾದ ದೇವೋತ್ತಮ ಪರಮ ಪುರುಷನನ್ನು ಸದಾ ಜ್ಞಾನಿಸುತ್ತಿದ್ದಳು. ಧ್ರುವ ಮಹಾರಾಜನು ಊರು ಬಿಟ್ಟು ಹೋದ ಮೇಲೆ ಮಧುವನದಲ್ಲಿ ಕಠೋರ ತಪಸ್ಸನ್ನು ಮಾಡಿದ. ಅಷ್ಟು ಮಾತ್ರವಲ್ಲ, ಅವನ ತಾಯಿಯು ಊರಿನಲ್ಲಿ ಅವನ ರಕ್ಷಣೆಗಾಗಿ ಸೌಭಾಗ್ಯಕ್ಕಾಗಿ ಪರಮಪ್ರಭುವನ್ನು ಪ್ರಾರ್ಥಿಸುತ್ತಿದ್ದಳು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ತಾಯಿ ಮಗ ಇಬ್ಬರೂ ಭಗವಂತನನ್ನು ಪೂಜಿಸಿದರು. ಪರಿಣಾಮವಾಗಿ ಇಬ್ಬರಿಗೂ ಪರಮಪ್ರಭುವಿನ ಶ್ರೇಷ್ಠವರ ಸಿಕ್ಕಿತು. ಇಲ್ಲಿ ಸುದುರ್ಜಯಂ ಎಂಬ ವಿಶೇಷಣ ತುಂಬಾ ಮುಖ್ಯ. ಸುದುರ್ಜಯಂ ಎಂದರೆ ಮೃತ್ಯುವನ್ನು ಗೆಲ್ಲುವ ಯಾರ ಕೈಯಲ್ಲೂ ಸಾಧ್ಯವಿಲ್ಲವೆಂದರ್ಥ. ಧ್ರುವ ಮಹಾರಾಜನು ಊರು ಬಿಟ್ಟು ಹೋದ ಮೇಲೆ ಅವನ ತಂದೆಯು ಧ್ರುವನು ಸತ್ತೇ ಹೋದನೆಂದು ಭಾವಿಸಿದ್ದನು. ಸಾಮಾನ್ಯವಾಗಿ ಕೇವಲ 5 ವರ್ಷದ ರಾಜಕುಮಾರ ಮನೆ ಬಿಟ್ಟು ಕಾಡಿಗೆ ಹೋದನೆಂದರೆ ಅವನು ಖಂಡಿತ ಸತ್ತನೆಂದೇ ಭಾವಿಸುತ್ತಾರೆ. ಆದರೆ ದೇವೋತ್ತಮ ಪರಮಪುರುಷನ ದಯೆಯಿಂದ ಅವನು ಉಳಿದಿದ್ದು ಮಾತ್ರವಲ್ಲ, ಅತ್ಯುನ್ನತ ಪರಿಪೂರ್ಣತೆಯ ವರಪ್ರಸಾದವು ಅವನಿಗೆ ಆಯಿತು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ
ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಧ್ರುವ ಮಹಾರಾಜರು ಹಿಂದಿರುಗಿದ ಮೇಲೆ ಸೊ ಎಲ್ಲರೂ ಅವ್ರನ್ನ ಬರಮಾಡ್ಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಅವರ ತಂದೆ, ಅವರ ತಾಯಿ ಮಲತಾಯಿ, ಅವರ ತಮ್ಮ, ಅವರ ರಾಜ್ಯದ ಪ್ರಜೆಗಳು, ಮಂತ್ರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಇಲ್ಲಿ ತಾಯಿ ಸುನೀತಿ ಸೊ ಅವರು ಹೇಳ್ತಾ ಇರೋದಿಲ್ಲಿ ಅವರ ಅವರ ತಾಯಿ ತನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತಾನೆ ಹೇಳ್ತಾರೆ. ಸೊ ಇದು ಇರೋದು ಭೌತಿಕವಾಗಿ ಭಗವಂತನು ಕೂಡ ಸೃಷ್ಟಿ ಮಾಡಿರೋದು ಈ ಆಕ್ಚುಲಿ ನಮಗೆ ನಿಕಟ ಸಂಬಂಧ ಎಲ್ಲದಕ್ಕಿಂತ ಅಂದ್ರೆ ಕೃಷ್ಣನೊಟ್ಟಿಗೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿ ಜೀವಿಗೆ ಕೃಷ್ಣನು ಸರ್ವಾಕರ್ಷಕ, ಅಷ್ಟು ಆತ್ಮೀಯ. ಸೊ ಅದನ್ನ ಎಕ್ಸ್ಪ್ಲನೇಷನ್ ಹೇಗೆ ಅಂತ ಹೇಳೋದು ಹೆಚ್ಚು ಕಡಿಮೆ ಹೇಳ್ತಾರೆ. ಉದಾಹರಣೆ ತಾಯಿ ಮಗುವಿಗೆ. ಸೊ ಯಾಕೆ ಭೌತಿಕ ಜಗತ್ತಿನಲ್ಲಿ ಅಷ್ಟು ಆತ್ಮೀಯ ಇದು ತಾಯಿ ಮಗುಗೆ ಆ ಸಂಬಂಧ ಇದೆ. ಭಗವಂತರು ಮಾಡಿರೋದು ಮನುಷ್ಯರಂತಾನೆ ಅಲ್ಲ, ಎಲ್ಲ ಜೀವಿಗಳಲ್ಲೂ ಕೂಡ ನಾವು ನೋಡ್ತೀವಿ. ಎಲ್ಲೋ ಕೆಲವು ಜೀವಿಗಳು ವಿಶೇಷ ಒಂದು ಸನ್ನಿವೇಶದಲ್ಲೋ ಇನ್ನೊಂದರಲ್ಲೋ ಆ ರೀತಿ ಅಟ್ಲೀಸ್ಟ್ ಕ್ರಮೇಣವಾಗಿ ಅದು ಬದಲಾಗುತ್ತೆ. ಆದರೆ ತುಂಬಾ ಚಿಕ್ಕದಾಗಿದ್ದಾಗ ಮಗು ಸಹಜವಾದ ಆ ವಾತ್ಸಲ್ಯ, ಪ್ರೀತಿ, ವ್ಯಾಮೋಹ ಇದೆ. ಅದು ಇಲ್ಲಾಂದ್ರೆ ಮಗು ಸಂಪೂರ್ಣ ಅಸಹಾಯಕ. ಯಾರದನ್ನ ಸಲಹುವುದು, ಅದನ್ನ ರಕ್ಷಣೆ ಕೊಡೋದು. ಸೊ ಇದು ಭಗವಂತನ ಮಾಡೋ ವ್ಯವಸ್ಥೆ. ಆದ್ರೆ ಇದರಿಂದ ನಮಗೆ ಒಂದು ಒಳನೋಟ ನಮಗೆ ಗೊತ್ತಾಗೋದು ಎಷ್ಟು ಇನ್ನ ಹತ್ತಿರದ ಸಂಬಂಧ ನಮಗೆ ಭಗವಂತನಿಗೆ ಇರಬೇಕು. ಯಾಕಂದ್ರೆ ಇದು ಭೌತಿಕವಾದದ್ದು ಇಷ್ಟು ಆತ್ಮೀಯವಾಗಿರುವಾಗ ಆಧ್ಯಾತ್ಮಿಕವಾದ ಸಂಬಂಧ ಎಷ್ಟು ಗಾಢವಾಗಿ ಇರಬೇಕು. ಸೊ ಇದು ನಮಗೆ ಒಂದು ಅನುಭವದಿಂದ, ಭೌತಿಕ ಇದರಿಂದ ತಿಳಿಯೋದು ಎಷ್ಟಿರ್ಬೋದು ಕೃಷ್ಣನ ಇದು ನಮ್ಮ ಮೇಲೆ, ಅವನಿಗೆ ಅನುಕಂಪ, ಪ್ರೀತಿ, ಆತ್ಮೀಯತೆ ಇನ್ನ ಇಷ್ಟೇ. ಸೊ ಇದೆ, ಈ ರೀತಿ ಇದೆ ತಾಯಿಗೆ. ನಾವು ಎಷ್ಟೋ ಘಟನೆಗಳು ಕೇಳ್ತೇವೆ ಇಲ್ಲಿ, ಇದರಲ್ಲೂ ಕೂಡ ಈಗಲೂ ಕೂಡ ಕೇಳ್ತೇವೆ. ತನ್ನ ಮಗುವನ್ನು ಹುಟ್ಟಿಸ ಬದುಕನ್ನು ಉಳಿಸ್ಲಿಕ್ಕೆ ತಾಯಿ ಆತರ ಕ್ರಮವನ್ನು ತೆಗೆದುಕೊಳ್ಳೋದು, ಅದು ರಕ್ಷಣೆ ಕೊಡೋದು, ಅವ್ರ ರಕ್ಷಣೆ ಕೊಡೋದು, ಆತರ ಹಲವು ಕೇಳ್ತೇವೆ ನಾವು. ಏನೇ ಅಪಘಾತಗಳಾದಾಗ ಸಹಜ ಆಯ್ತು, ಸಹಜವಾಗಿ ಮೊದಲು ನಮ್ಮ ರಕ್ಷಣೆಗೆ ನಮ್ಗೆ ಬರುತ್ತೆ. ಆದ್ರೆ ತಾಯಿಗೆ ಸಹಜವಾಗಿ ಮಗು ಮೇಲೆ ಅಷ್ಟು ಪ್ರೀತಿ ಇರೋದ್ರಿಂದ ಮಗುವನ್ನು ರಕ್ಷಣೆ ಮಾಡೋದು ಇದೆ. ಭಾಗವತದಲ್ಲಿ ನಾವು ಮೊದಲು ಕೂಡ ಕೇಳಿದ್ದು ಪರೀಕ್ಷಿತ ಮಹಾರಾಜರ ಬಗ್ಗೆ ಕೂಡ. ಅಶ್ವತ್ಥಾಮನು ಅಸ್ತ್ರ ಪ್ರಯೋಗ ಮಾಡಿದಾಗ ಉತ್ತರೆ ತಾಯಿ ಗರ್ಭದಲ್ಲಿರ್ತಾರೆ ಪರೀಕ್ಷಿತ್ ಮಹಾರಾಜರು. ಸೊ ತಾಯಿ ಗರ್ಭದಲ್ಲಿದ್ದಾಗ ಬ್ರಹ್ಮಾಸ್ತ್ರದಿಂದ ಯಾರು ರಕ್ಷಣೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಉತ್ತರೆ ಅವರು ಕೃಷ್ಣನ ಇರೋ ಕಡೆಗೆ ಓಡಿ ಬರ್ತಾರೆ. ಓಡಿ ಬಂದು ಕೃಷ್ಣನಿಗೆ ನೀನು ರಕ್ಷಣೆ ಮಾಡ್ಬೇಕು ಹೇಳ್ತಾರೆ. ಅವಾಗ ಉತ್ತರೆ ಹೇಳೋದು, ನಾನು ನನ್ನ ಜೀವವನ್ನು ಕಳೆದುಕೊಂಡ್ರೆ ತೊಂದರೆ ಇಲ್ಲ, ಆದ್ರೆ ನನ್ನ ಮಗುವಿನ ಜೀವ ಉಳಿಬೇಕು. ಇದು ಹೇಳ್ತಾರೆ. ಇದು ಒಂದು ಸಹಜ ಭಾವನೆ ಇರುತ್ತೆ ಈಗ. ಆದರೆ ಒಮ್ಮೊಮ್ಮೆ ಈಗ ಆಧುನಿಕ ಪ್ರಪಂಚ, ಆಧುನಿಕ ಜಗತ್ತು ವಿಜ್ಞಾನದ ಹೆಸರಿನಲ್ಲಿ ಒಂದು ರೀತಿ ನಾವು ಉನ್ನತ ಭೌತಿಕ ಪ್ರಗತಿ ಸಾಧಿಸಿದ ಅನ್ನೋ ಒಂದು ಹೆಸರಿನಲ್ಲಿ ವ್ಯಕ್ತಿಗಳು ಈ ಒಂದು ಸಹಜ ಭಾವನೆಯನ್ನು ಕೂಡ, ಸಹಜ ಒಂದು ಆತ್ಮೀಯತೆಯನ್ನು ಕೂಡ ಅದನ್ನ ಒಂದು ಮುಚ್ಚಿಡ್ತಾ ಇರೋದು. ಅದಕ್ಕೊಂದು ಇದು ಮಾಡ್ತಾರೆ. ಯಾಕಂದ್ರೆ
ತಾಯಿಯ ಗರ್ಭದಲ್ಲಿ ಉತ್ತರ ಇದು ನೋಡೋದು ನಾವು, ತಾಯಿ ರಕ್ಷಣೆ ಕೊಡಕ್ಕೆ ರೆಡಿ ಇದ್ದಾರೆ, ಅವರ ಜೀವ ಹೋದ್ರೂ ತೊಂದರೆ ಇಲ್ಲ, ನನ್ನ ಮಗುವಿನ ಜೀವ ಹೋದ್ರು. ಆದ್ರೆ ಈಗ ವಿಜ್ಞಾನದ ಹೆಸರು ಜನರು ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಅದು ಜೀವ ಅಂದ್ರೆ ಅದೊಂದು ರಾಸಾಯನಿಕ ಸಂಯೋಜನೆ ಅಷ್ಟೇ, ಅದು ಆತ್ಮ ಪ್ರಜ್ಞೆ ಅದೆಲ್ಲ ಯಾರು ನೋಡಿದ್ದಾರೆ, ಯಾರು ನಂಬ್ತಾರೆ ಅದನ್ನ, ಅದಕ್ಕೆ ಏನು ಸಾಕ್ಷಿ ಅದಕ್ಕೆ. ಸೊ ಈ ರೀತಿ ಅವರ ಒಂದು ಅಂಧಕಾರದ ಜ್ಞಾನದಿಂದ ಅವರ ಇದರಿಂದ ಅವರು ಆ ತಾಯಿಯ ಗರ್ಭಕ್ಕೆ ಇದೆ ಜೀವ, ಅದು ಯಾವಾಗ ಅದು ವೀರ್ಯ ಪ್ರವೇಶ ಆಗುತ್ತೆ, ಸೊ ವೀರ್ಯ ಇದನ್ನು ತೆಗೆದುಕೊಂಡು ಹೋಗೋದು ಆತ್ಮವನ್ನು. ಸೊ ಅಲ್ಲಿ ಜೀವ ಶುರು ಆಯ್ತು. ಇರ್ಬೋದು 7 ತಿಂಗಳವರೆಗೆ ಆ ಮಗುಗೆ ಪ್ರಜ್ಞೆ ಇಲ್ಲದೆ ಇರ್ಬೋದು. ಹೇಗೆ ನಾವು ಮಲಗಿದ್ದಾಗ ಏನು ಪ್ರಜ್ಞೆ ಇಲ್ಲ ನಮಗೆ, ಸೊ ಏನು ಪ್ರಜ್ಞೆ ಇಲ್ಲ ಅನ್ನೋದಕ್ಕೆ ನಾವು ಸತ್ತೋಗಿದ್ದೀವಿ? ಇಲ್ಲ, ನಾವು ನಿದ್ದೆಯಲ್ಲೂ ಕೂಡ ನಾವು ಜೀವಂತವಾಗಿದ್ದೇವೆ. ನಾವು ನಮ್ಮ ಎಲ್ಲ ದೇಹದ ಚಟುವಟಿಕೆಗಳು ಕೂಡ ನಡೀತಾ ಇವೆ. ಆಮೇಲೆ ಒಂದು ರೀತಿ ಮನಸ್ಸಿನಲ್ಲೂ ನಾವು ಒಳಗೆ ಎಷ್ಟೋ ಕನಸನ್ನು ಕೂಡ ಕಾಣ್ತಾ ಇರುತ್ತೆ. ನಮ್ಮ ಎಷ್ಟೋ ಇಚ್ಛೆಗಳೇನಿದೆ ಕನಸಿನಲ್ಲಿ, ಅದು ಕೂಡ ನಾವು ಆ ಇಚ್ಛೆಗಳ ಪೂರೈಕೆಯಲ್ಲಿ ನಾವು ಅಲ್ಲಿ ಹೋಗ್ತೇವೆ, ಇಲ್ಲಿ ಬರ್ತೇವೆ, ಇನ್ನೇನೋ ಮಾಡ್ತೇವೆ. ಆ ಇಂದ್ರಿಯ ತೃಪ್ತಿ ಹಿಂದೆ ಕನಸಲ್ಲೂ ಕೂಡ ನಾವು ಆ ತರ ಒಂದು ಆನಂದವನ್ನು ಅನುಭವಿಸೋದಿದೆ. ಹೀಗೆ ಇರೋದು ಆತ್ಮದ ಚಟುವಟಿಕೆ. ಸೊ ಆದ್ರೆ ಇದರ ಒಂದು ಜ್ಞಾನ ಇಲ್ದಿರೋದ್ರಿಂದ ವ್ಯಕ್ತಿಗಳು ಇಲ್ಲ ಆತ್ಮಕ್ಕೆ ಜೀವ ಇಲ್ಲ, ಆ ಜೀವ ಅದು ಯಾವಾಗೋ ಏನೋ ಒಂದು ಆಕಸ್ಮಿಕವಾಗಿ ಅದು ಎಲ್ಲೋ 9 ತಿಂಗಳಲ್ಲೋ ಇನ್ನೆಲ್ಲಿಂದನೋ ಇಲ್ಲೊಂದು ದಿಢೀರಾಗದು ಇಲ್ಲ. ಈ ರೀತಿ ಒಂದು ತಪ್ಪು ಪರಿಕಲ್ಪನೆಯಿಂದ, ತಪ್ಪು ಜ್ಞಾನದಿಂದ ಈ ರೀತಿ ಸಹಜ ಇರೋ ಒಂದು ಆತ್ಮೀಯ ಭಾವನೂ ಕೂಡ ಸಮಾಜ ಕಳ್ಕೊಳ್ಳೋ ರೀತಿಯಲ್ಲಿ ಕಾರಣವಾಗಿದೆ. ಎನಿವೆ, ಒಂದ್ ಕಡೆ ಒಂದ್ಸಲ ಹೇಳ್ತಾರೆ ಶಿಲ ಪ್ರಭುಪಾದರು ಹೇಳ್ತಾರೆ, ಮುಂದೆ ಈ ತರ ತಪ್ಪು ರೀತಿಯ ವಿಜ್ಞಾನದಿಂದ, ತಪ್ಪು ರೀತಿಯ ಒಂದು ಸಮಾಜದ ಗ್ರಹಿಕೆಯಿಂದ ಸಮಾಜವು ತಪ್ಪು ದಾರಿ ಹಿಡಿಯುತ್ತೆ. ಅದರ ಪರಿಣಾಮಗಳು ಬಹಳ ಪರಿಣಾಮಗಳು ಬರ್ತವೆ. ಭ್ರೂಣ ಹತ್ಯೆ ಅಂತ ಇದನ್ನ ಹೇಳೋದಿಲ್ಲ. ಸೊ ಭ್ರೂಣ ಹತ್ಯೆ ಅಂದ್ರೆ ಕೊಲೆ, ಹತ್ಯೆ. ಸೊ ಹಾಗೆ ತಾಯಿಯ ಗರ್ಭದಲ್ಲಿ ಮಗುವನ್ನ ಇದು ಮಾಡೋದು ಅದು ಕೂಡ ಹತ್ಯೆ, ಅದು ಹತ್ಯೆ ಅದು ಕೊಲೆ. ಸೊ ಆ ರೀತಿಯಲ್ಲಿ ಪರಿಗಣಿಸಲಾಗಿದೆ. ಸೊ ಎನಿವೆ, ಈ ರೀತಿ ತಪ್ಪು ಸಿದ್ಧಾಂತಗಳಿಂದ, ತಪ್ಪು ಗ್ರಹಿಕೆಯಿಂದ ಸಮಾಜದ ಒಂದು ಮಾರ್ಗವನ್ನು, ಸಮಾಜದ ಒಂದು ಇದನ್ನು ದಾರಿ ತಪ್ಪಿಸೋದ್ರಿಂದ ಅದು ಬಹಳ ದಿವಸ ನಡೆಯೋದಿಲ್ಲ. ಒಂದು ರೀತಿ ಶಿಲ ಪ್ರಭುಪಾದ ಹೇಳ್ತಾರೆ, ಏನ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಲ್ಲರನ್ನು ಸ್ವಲ್ಪ ಸಮಯಕ್ಕೆ ಮೋಸ ಮಾಡ್ಬೋದು, ಇಲ್ಲ ಸ್ವಲ್ಪ ವ್ಯಕ್ತಿಗಳನ್ನು ಎಲ್ಲ ಸಮಯಕ್ಕೂ ಮಾಡ್ಬೋದು, ಆದ್ರೆ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಸಮಯಕ್ಕೂ ಮಾಡಕ್ಕ. ಈಗ ಸತ್ಯ ಅನ್ನೋದು ಹಾಗೆ, ಅದು ಹೊರಗೆ ಬರಲೇಬೇಕು ಅದು. ಸೊ ಇದು ಮೋಸ, ಇದು ವಂಚನೆ, ಇದು ಎಷ್ಟಿದ್ರು ಇದು ಸ್ವಲ್ಪ ಜನಕ್ಕೆ ಆಗ್ಬೋದು ಬಹಳ ಸಮಯಕ್ಕೆ, ಇಲ್ಲ ತುಂಬಾ ಜನಕ್ಕೆ ಆಗ್ಬೋದು ಸ್ವಲ್ಪ ಸಮಯಕ್ಕೆ, ಆದ್ರೆ ಇದು ನಿತ್ಯವಾಗಿ ಶಾಶ್ವತವಾಗಿ ಆಗೋದಿಲ್ಲ. ಇದು ಹೊರಗೆ ಬೀಳುತ್ತೆ. ಹೊರಗೆ ಬಿದ್ದಾಗ ಇವಾಗ ಬಹುಶಃ ಇವಾಗ ಒಂದ್ಸಲ ನಾವು ನೋಡ್ತೀವಲ್ಲ, ಈ ತರ ನೇಪಾಳ್ನಲ್ಲಿ ರಾಜಕಾರಣಿಗಳಿಗೆ ಹೇಗೆ ಅವರ ಪ್ರಜೆಗಳೇ, ಅವರ ಜನರೇ ಅವರ ಜೀವದ ಹಿಂದೆ, ಅವರ ಒಂದು ಹಿಂದೆ ಬೆನ್ನಟ್ಟಿ ಅವರು ಒಂದು ತೆರೆದ ಸಭೆಯಲ್ಲಿ ಮಾಡಿದಾಗೆ ಆ ರೀತಿ ಬಹುಶಃ ಆಗುತ್ತೆ. ಆ ರೀತಿ ಜನರು ನೋಡಿದಾಗ ಈ ರೀತಿ ಯಾರು ವಿಜ್ಞಾನಿಗಳಂತಾರೋ, ಇಲ್ಲಾಂದ್ರೆ ರಾಜಕಾರಣಿಗಳಂತಾರೋ, ಯಾರಾದ್ರೂ ಸಾಮಾಜಿಕ ಸುಧಾರಣೆ ಮಾಡೋ ವ್ಯಕ್ತಿಗಳಂತಾರೋ, ಸೊ ಅವರೆಲ್ಲರೂ ಈ ರೀತಿ ಜನರಿಗೆ ಅವರವರ ಒಂದು ತುಂಬಾ ಒಂದು ವೈಜ್ಞಾನಿಕವಾದ ಒಂದು ಇದರಿಂದ ಅವರು ಹೇಳೋ ಒಂದು ಇದು, ಇಲ್ಲ ಅವರ ಒಂದು ವಾಕ್ ಚಾತುರ್ಯದಿಂದ ಹೇಳೋದು. ಸೊ ಅವರು ಮಾಡಿದ ಒಂದು ಮೋಡಿಯನ್ನು ಅದು ಬಹಿರಂಗ ಆದಾಗ ಡೆಫಿನೆಟ್ಲಿ ಸೊ ಜನರು ಅದನ್ನ ಮಾಡ್ತಾರೆ. ಶಿಲ ಪ್ರಭುಪಾದರು ಹೇಳೋ ಮಾತಾಗಿದೆ. ಸೊ ಎನಿವೆ, ಸೊ ಇಲ್ಲಿ ಕೇಳ್ತಾ ಇರೋದು ನಾವು ಸುನೀತಿ ಅಷ್ಟೊಂದು ಆನಂದದಿಂದ ಸೊ ತನ್ನ ಮಗನನ್ನು ಆಲಂಗಿಸಿ, ಮತ್ತೆ ಅವರು ಆಲಂಗಿಸಿದ ಮೇಲೆ ಹೇಳ್ತಾ ಇದ್ದಾರೆ, ಅವರ ಇದರಿಂದ, ಅವರ ಎದೆಯಿಂದ ಎದೆ ಹಾಲು ಅದು ಕೂಡ ಮಗನಿಗೆ ಒಂದು ಅಭಿಷೇಕ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಶುಭ ಮಂಗಳ ಸೂಚನೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಅಷ್ಟು ಪ್ರೀತಿ ಮಗು ಮೇಲಿರುವಾಗ ತಾಯಿಗೆ ಅದು ಸಹಜವಾಗಿ ಭಗವಂತರು ಮಾಡಿರೋ ಒಂದು ಇದು, ಅದು ಹಾಗೆ ಬಿರುಸವನಾಗಿ ಅದು ಬರುತ್ತೆ. ಸೊ ಹೀಗೆ ಕೇಳ್ತೇವೆ ನಾವು, ಕೃಷ್ಣನನ್ನು ಕೂಡ ಯಾವಾಗ ಯಶೋದೆ, ತಾಯಿ ಯಶೋದೆ ಸೊ ಅವ್ರು ಆಲಂಗಿಸುವಾಗ ಅವ್ರಿಗೂ ಕೂಡ ಅದೇ ರೀತಿಯ ಒಂದು ಇದಾಗ್ತಾ ಇತ್ತು ಅಂತ ಕೂಡ ಕೇಳ್ತೇವೆ. ಅಷ್ಟು ಸಹಜವಾಗಿ ಅದು ಭಗವಂತರು ಮಾಡಿರೋ ಇದು. ಎನಿವೆ, ವೈದ್ಯಕೀಯವಾಗಿ ಹೇಳ್ತಾರೆ, ತಾಯಿಯ ಹಾಲು ಬಹಳ ಮಗುಗೆ ಒಳ್ಳೆ ಆರೋಗ್ಯವನ್ನು ಒದಗಿಸುವುದು.
ಸೊ ಮೊದಲಿಗೆ ಅದನ್ನು ಈಗ ಪಾಶ್ಚಾತ್ಯ ವಿಜ್ಞಾನ ಕಡೆಯಿಂದ ಅವರು ಅಷ್ಟು ಅದನ್ನ ಲೆಕ್ಕಿಸಲಿಲ್ಲ, ಅವರೆಲ್ಲವೂ ಕೂಡ ಶೋಧನೆ ಮಾಡಿ ಕಲಿಯುವಂಥದ್ದು. ಆದ್ರೆ ಇದು ಗೊತ್ತು, ಇದು ಸಹಜವಾಗಿ ಇದು ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಪ್ರಕೃತಿಯಲ್ಲಿ ಗೊತ್ತಿರೋದು. ಮಗುಗೆ ತಾಯಿ ಹಾಲಿಗಿಂತ ಒಳ್ಳೆಯ ಇದು ಆಹಾರ ಪೋಷಣೆ ಇದು ಇಲ್ಲ. ಸೊ ಅದು ಅದನ್ನ ಸೇವನೆ ಮಾಡಿದಷ್ಟು ಹೇಳ್ತಾರೆ ಅದರ ಆರೋಗ್ಯ ಬಹಳ ಇದಾಗುತ್ತೆ, ಬಹಳ ಇದಾಗುತ್ತೆ. ಸೊ ಎನಿವೆ, ಸೊ ಇದೆಲ್ಲ ಇದು ಮತ್ತೆ ಈ ಶೋಧನೆಯ ವಿಜ್ಞಾನ, ಈಗ ಆಧುನಿಕ ವಿಜ್ಞಾನ. ಸೊ ಅದರಿಂದ ಮತ್ತೆ ಮತ್ತೆ ಅವ್ರ ತಿಳ್ಕೊಂಡು ಮತ್ತೆ ಆ ಅಭ್ಯಾಸಗಳನ್ನ ಜನರಿಗೆ ಪ್ರೋತ್ಸಾಹಿಸಿ. ಮೊದಲಿಗೆ ಅವರು ಒಂದು ಅಜ್ಞಾನದಿಂದನೋ ಇನ್ನೊಂದರಿಂದನೋ ಅದನ್ನು ಅವರು ಅದರ ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹಿಸೋದು, ಮತ್ತೆ ಅವರು ತಪ್ಪನ್ನು ಕಂಡುಹಿಡಿದು ಮತ್ತೆ ತಿರ್ಗಾ ಅದನ್ನ ಮೊದಲು ಇರುವಂತಹ ಮಾಡುವುದು ಇಲ್ಲ. ಈಗಲ್ಲ. ಸೊ ನಮ್ಮ ವಿಧಾನ ಅಧಿಕೃತ ಮಾರ್ಗದಿಂದ ಕೇಳೋದು, ಪಾಲನೆ ಮಾಡೋದು. ಸೊ ಅದು ನಿಜವಾದ ವಿಧಾನ. ಆರೋಹ ಪಂಥ, ಅವರೋಹ ಪಂಥ. ಈ ಅವರೋಹ ಪಂಥ ಅಂದ್ರೆ ಯಾವಾಗ್ಲೂ ಕೂಡ ಸ್ವಂತ ಅನುಭವದಿಂದ ಎಕ್ಸ್ಪೆರಿಮೆಂಟ್ ಮಾಡೋದು, ಪರೀಕ್ಷೆ ಮಾಡೋದು, ಮತ್ತೆ ಸರಿನಾ ತಪ್ಪಾ ಅಂತ ನೋಡೋದು, ಮತ್ತೆ ಪಾಲನೆ ಮಾಡೋದು. ಅದಕ್ಕಿಂತ ಉತ್ತಮ ಯಾರು ಅಧಿಕೃತ ವ್ಯಕ್ತಿಗಳಿರ್ತಾರೆ, ಅಧಿಕೃತ ಶಾಸ್ತ್ರ ಗ್ರಂಥಗಳಿದೆ, ಅದರಿಂದ ಕೇಳಿ ಅದನ್ನ ಪಾಲನೆ ಮಾಡೋದು. ಅದು ಹೇಳ್ತಾರೆ ಪ್ರಥಮ ದರ್ಜೆಯ ಬುದ್ಧಿ ಅಂತ ಹೇಳ್ತಾರೆ, ಫಸ್ಟ್ ಕ್ಲಾಸ್ ಇಂಟೆಲಿಜೆನ್ಸ್. ಸೊ ಬೇರೆ ಬೇರೆ ರೀತಿಯ ಬುದ್ಧಿ. ಒಂದು ನಾವು ಈ ತರ ಅಧಿಕೃತ ವ್ಯಕ್ತಿಗಳಿಂದ ಅಧಿಕೃತ ಶಾಸ್ತ್ರದಿಂದ ಕೇಳಿ ನಾವು ಪಾಲನೆ ಮಾಡೋದು. ಎರಡನೇ ಇದು ಅಂದ್ರೆ ಅನುಭವದಿಂದ. ಮೂರನೆಯದು ಅನುಭವದಿಂದ ಕೂಡ ನಾವು ಕಲಿದ್ದೇವೆ. ಸೊ ಹೇಳ್ತಾರಲ್ಲ ಯಾವುದೋ ಒಂದು ಕಥೆಯಾಗಿ, ಒಬ್ಬ ವ್ಯಕ್ತಿ ಮರದ ರೆಂಬೆ ಮೇಲೆ ಕೂತ್ಕೊಂಡು ಅವನು ಆ ರೆಂಬೆ ತುದಿಯ ಕಡೆ ಕೂತ್ಕೊಂಡು ಅವನು ಆ ರೆಂಬೆಯನ್ನು ಕತ್ತರಿಸ್ತಾನೆ. ಸೊ ಅಂದ್ರೆ ಆ ವ್ಯಕ್ತಿಗೆ ಜ್ಞಾನ ಇಲ್ಲ, ಒಂದು ರೀತಿ ದಡ್ಡತನ. ಸೊ ಯಾರೋ ಬಂದು ಹೇಳ್ತಾರೆ, ಅದು ಕೇಳೋದಿಲ್ಲ. ಮತ್ತೆ ಅವನು ಕೂಡ ಮಾಡಿ ಮತ್ತೆ ಅವನು ಬೀಳ್ತಾನೆ. ಓಕೆ, ಎರಡನೇ ಸಲ ಇದು, ಮೂರನೇ ಸಲ ಹೇಳ್ತಾರೆ ಅವನು ಅಟ್ಲೀಸ್ಟ್ ಆಗಾದ್ರೂ ಕಲಿಬೇಕು. ಆದ್ರೆ ಅವನು ಕಲಿತಿಲ್ಲ ಅಂದ್ರೆ ಮತ್ತೆ ಅವನು ಅದೇ ಮಾಡ್ತಾನೆ. ಆ ವ್ಯಕ್ತಿ ಮತ್ತೆ ಹೋಗಿ ಮತ್ತೆ ಅವಾಗ ನಿಜವಾದ ಮೂರ್ಖ. ಸೊ ಹೀಗೆ ಪ್ರಥಮ ದರ್ಜೆ, ಎರಡನೇ ದರ್ಜೆ, ಮೂರನೇ ದರ್ಜೆ ಬುದ್ಧಿ. ಸೊ ಈ ರೀತಿ ವಿವರಣೆ ಇದೆ. ಸೊ ಎನಿವೆ, ಸೊ ಅದೇ ಎಲ್ಲದಕ್ಕೂ ನಮ್ಗೆ ಅವಕಾಶ, ಎಲ್ಲವೂ ಕೂಡ ಸ್ವಲ್ಪ ಜನ ಹೇಳೋದು ಎಲ್ಲವೂ ಕೂಡ ನೀವು ಶೋಧನೆ ಮಾಡಿ ಇಲ್ಲ ಅನುಭವದಿಂದಾನೇ ಕಲಿತೀವಿ. ಸೊ ಈಗ ಈ ರೀತಿ ಇದ್ರೆ ನಾವು ಯಾವಾಗ ಕಲಿಯೋದು ನಾವು? ಸೊ ಕಲಿಯೋದು ನಾವು ಇನ್ನ ಅದು ಎಷ್ಟು ಸಾವಿರ ಲಕ್ಷ ವರ್ಷಗಳು, ಲಕ್ಷ ಜನ್ಮಗಳು ನಾವು ಕಾಯ್ಬೇಕಾಗುತ್ತೆ. ಸೊ ಅದಕ್ಕಿಂತ ಬೆಟರ್ ನಾವು ಸರಿಯಾದ ಶ್ರವಣದಿಂದ ಕಲಿಯೋದು. ಭಗವದ್ಗೀತೆ ಕೃಷ್ಣ ನಮಗೆ ನೇರವಾದ ನಿರ್ದೇಶನ ಕೊಡ್ತಾ ಇದ್ದಾನೆ, ನಮಗೆ ತನ್ನನ್ನು ಆಶ್ರಯಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಸೊ ಕೃಷ್ಣನು ನನ್ನ ಚಿಂತನೆ ಮಾಡಿ, ನನ್ನನ್ನು ಪೂಜಿಸಿ, ನನಗೆ ನಮಸ್ಕರಿಸಿ, ನನ್ನ ಭಕ್ತನಾಗಿ. ಕೃಷ್ಣನಿಗೆ ನೇರವಾಗಿ ನಮಗೆ ಭಗವದ್ಗೀತೆಯಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾ ಇರೋ ಮಾತು. ಸೊ ಇದು ಶಾಸ್ತ್ರದಿಂದ ನೇರವಾಗಿ ಸ್ವೀಕರಿಸ್ಬೋದು. ಇಲ್ಲ ಅಂದ್ರೆ ಅನುಭವ ಇಲ್ಲ, ನಾವು ಕಂಡುಹಿಡಿಬೇಕು, ನಾನು ಈ ಜಗತ್ತು ಏನು, ಇದು ಕಾರಣ ಏನು, ಇದರ ಏನೋ ರಾಸಾಯನಿಕ ಪದಾರ್ಥವು ಕಾರಣ, ಇಲ್ಲಾಂದ್ರೆ ಇನ್ನೆಲ್ಲೋ ಜೀವಕ್ಕೆ ಕಾರಣ, ಹೇಗೂ ಇನ್ನೊಂದು ಲೋಕಗಳಿಂದ ಏನೋ ಈ ಜೀವ ಆರಂಭ ಆಯ್ತು. ಸೊ ಈ ರೀತಿ ನಮ್ಮ ಸಿದ್ಧಾಂತಗಳು, ಊಹೆಗಳು, ಸೊ ಈ ರೀತಿ ನಾವು ಮುಂದೆ ಹೋದ್ರೆ ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಬಹುನಾಂ ಜನ್ಮನಾಮಂತೆ, ಬಹಳ 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 ಜನ್ಮಗಳ ಕೊನೆಗೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಸೊ ಜ್ಞಾನಿ ಒಬ್ಬ ವ್ಯಕ್ತಿ ಬುದ್ಧಿವಂತನಾಗಿ ವಿವೇಕ ಪಡೆದು ಈ ಪ್ರಥಮ ದರ್ಜೆ ಜ್ಞಾನ ಅವಾಗ ಬಂದು ಅವ್ರಿಗೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ. ಓ ಕೃಷ್ಣನೇ ಸಂಪೂರ್ಣ ಸರ್ವಸ್ವ, ಎಲ್ಲವೂ ಕೂಡ ಕೃಷ್ಣ, ಅವನ ಶಕ್ತಿಗಳೇ. ಸೊ ಅವನ ವ್ಯಕ್ತಿಗತ ಅಸ್ತಿತ್ವ ಮತ್ತೆ ಅವನ ಅನಂತ ಶಕ್ತಿಗಳು. ಸೊ ಅವನೇ ಸರ್ವಸ್ವ. ಸೊ ಅವನನ್ನು ಆಶ್ರಯಿಸದೆ ಜೀವನದ ಗುರಿ. ಅವನ ಮತ್ತೆ ಆತ್ಮೀಯ ಸಂಬಂಧ ಬೆಳೆಸೋದೇ ಜೀವನದ ಗುರಿ. ಸೊ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರು. ಸೊ ಇದು ಕ್ರಮೇಣವಾಗಿ ನಿಧಾನವಾಗಿ ಆಗುವ ಪ್ರಕ್ರಿಯೆ, ನೇರವಾಗಿ ಆಗುವ ಪ್ರಕ್ರಿಯೆ. ಕೃಷ್ಣ ಹೇಳೋದು, ಶಾಸ್ತ್ರ ಹೇಳೋದು, ಆಚಾರ್ಯರು ಹೇಳೋದು, ಗುರು ಸಾಧು ಶಾಸ್ತ್ರ. ಸೊ ಅದರಿಂದ ನಾವು ನೇರವಾಗಿ ಕಲಿತು ನಾವು ನೇರವಾಗಿ ಸ್ವೀಕರಿಸುವುದು, ಅದು ಪ್ರಥಮ ದರ್ಜೆಯ ವಿವೇಕ.
ಸೊ ಈಗ ಇಲ್ಲಿ ಆ ತಾಯಿ ಸುನೀತಿ ವೀರಸು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಒಂದು ದೊಡ್ಡ ವೀರನನ್ನು ಅವರು ಜನ್ಮ ಕೊಟ್ಟರು. ಸೊ ಹಾಗೆ ಅವರ ಮಗನ ಜನ್ಮ ಕೂಡ ಪಾವನ, ಅವರು ಕೂಡ ಪಾವನ, ಅವರ ಜೀವನ ಕೂಡ ಪರಿಪೂರ್ಣತೆ ಆಯಿತು. ಅವರ ಜೀವನ ಪರಿಪೂರ್ಣತೆ ಆಗಿ ಇದು ನಿಜವಾದ ಒಂದು ರೀತಿ ಹೇಳ್ಬೇಕಂದ್ರೆ ನಿಜವಾದ ತಾಯಿ ಅಂತ ಕೂಡ ಹೇಳ್ಬೋದು. ಸೊ ಹೇಳ್ತಾರೆ ತಾಯಿ, ಒಂದ್ ಕಡೆ ಹೇಳ್ತಾರೆ ತಾಯಿ ಅಂದ್ರೆ ನಾವೇನು ಕರಿತೀವಿ ಅಮ್ಮ, ಮಾತಾ, ಇದು ಈ ರೀತಿನೇ ಇದೆ ಎಲ್ಲ ಭಾಷೆಗಳಲ್ಲೂ ಕೂಡ. ಮದರ್, ಮಾತೃ ಶಬ್ದ ಹೇಳ್ತಾರೆ, ಇದೆ ಎಲ್ಲ ಭಾಷೆಗಳಲ್ಲೂ ಕೂಡ ಭಗವಂತನ ಸೃಷ್ಟಿಯಿಂದ ಅದೇ ರೀತಿ ಇದೆ. ಅಂದ್ರೆ ಮದರ್, ಅಮ್ಮ, ಮಾತಾ, ಸೊ ಈ ರೀತಿ. ಸೊ ಎನಿವೆ, ಸೊ ಇದು ಒಂದ್ ಕಡೆ ಹೇಳ್ತಾರೆ ನಿಜವಾದ ಮತ್ತೆ ಆ ನಿಜವಾದ ಇಲ್ಲದೆ ಅದು ಭೌತಿಕವಾಗಿ ಏನಾದ್ರು ಮಗುನ ಅವರು ಪ್ರೋತ್ಸಾಹಿಸಿ ಅವರಿನ್ನ ಈ ಮಾಯಾ ಪ್ರಕೃತಿಯಲ್ಲಿ ಮುಂದುವರೆದರೆ ಅವ್ರು ಹೇಳ್ತಾರೆ ಅವರು ಮಾಯಾ ಅಂತಾನು ಹೇಳುವ ಮಾತು. ಮಾಯಾ ಅಂದ್ರೆ ಭಗವಂತನ ಭ್ರಾಂತಿ ಶಕ್ತಿ, ಭಗವಂತನ ಬಹಿರಂಗ ಶಕ್ತಿ. ಸೊ ಯಾರ ಅಮ್ಮ ತಾಯಿ ಮಗನನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಅವರು ಮುಂದೆ ಕರ್ಕೊಂಡು ಹೋಗ್ತಾರೆ. ಹೇಗೆ ಈಗ ಧ್ರುವ ಮಹಾರಾಜನಿಗೆ ತಾಯಿ ಸುನೀತಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ನನ್ನ ಮಗನು ಕಾಡಿಗೆ ಹೋದ್ರೆ ಅಲ್ಲಿ ಎಷ್ಟು ಕಷ್ಟಗಳಿದೆ, ಅಲ್ಲಿ ಅವನ ರಕ್ಷಣೆ ಆಗುತ್ತೋ ಇಲ್ವೋ ಗೊತ್ತು ತಾಯಿಗೆ. ಆದರೂ ಕೂಡ ಅವರು ನೀನು ಹೋಗು, ನೀನು ಕೃಷ್ಣನನ್ನು ವಿಷ್ಣುವನ್ನು ಆಶ್ರಯಿಸು ನೀನು. ಸೊ ಅದು ಉತ್ತಮವಾದ ಮಾರ್ಗ. ಎಲ್ಲ ಸಮಯದಲ್ಲೂ ಎಲ್ಲ ಸನ್ನಿವೇಶಗಳು ಸರ್ವತ್ರ ಸರ್ವದಾ ಅದಕ್ಕಿಂತ ಮೇಲೆ ಇರುವ ಚಟುವಟಿಕೆ ಕಾರ್ಯ ಇಲ್ಲ. ಯಾರಿಗೂ ಕೂಡ ಯಾವಾಗಲೂ ಕೂಡ ಎಲ್ಲಿ ಕೂಡ ಇದು ಉತ್ತಮ ಕಾರ್ಯ. ಸೊ ಹಾಗೆ ಅವರ ತಾಯಿ ಸುನೀತಿ ಧ್ರುವ ಮಹಾರಾಜರನ್ನು ಪ್ರೋತ್ಸಾಹಿಸಿ ಅವರು ಆಗ ಒಂದು ಸ್ಫೂರ್ತಿಯನ್ನು ಕೊಟ್ಟು, ಸೊ ಅವರ ಒಂದು ಇದರ ಬೆಂಬಲದಿಂದನೇ ಧ್ರುವ ಮಹಾರಾಜನು ಹೀಗೆ ಒಂದಷ್ಟು ದೊಡ್ಡ ಭಕ್ತರಾಗಕ್ಕೆ ಸಾಧ್ಯ. ಸೊ ಹೇಳ್ತಾರೆ ಆವಾಗ ಅವ್ರು ನಿಜವಾದ ತಾಯಿ. ಇಲ್ಲಾಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಮಾಯಾದೇವಿ ಅವರು ಕೂಡ ತಾಯಿನೇ, ನಮಗೆ ಅವರೇ ಈ ದೇಹವನ್ನು ಕೊಟ್ಟಿರೋದು, ಈ 3 ಗುಣಗಳಲ್ಲಿ ಬಂಧನವಾಗಿರೋ ದೇಹ. ಸೊ ಈ ರೀತಿ ಮಾಯಾ ಈ ತಾಯಿ ನಮ್ಮನ್ನು ಇಲ್ಲಿ ಹೇಳ್ತಾರೆ ಒಂದು ಪಿಶಾಚಿ. ಸೊ ಆ ರೀತಿ ಹೇಳೋದು ಒಂದು ರೀತಿ ಇದೆ. ಸೊ ಇದು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ತಾಯಿ ಸುನೀತಿ ಸಾಧಾರಣ ತಾಯಿ ಅಲ್ಲ, ಅವರು ಧ್ರುವ ಮಹಾರಾಜನಿಗೆ ನಿಜವಾದ ತಾಯಿ. ಅವರಿಗೆ ಅವರೇ ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾಗುತ್ತೆ. ಸೊ ಕೊನೆಗೆ ಇದನ್ನ ನಾವು ಕೊನೆಯಲ್ಲೂ ಕೂಡ ನೋಡ್ತೇವೆ. ಧ್ರುವ ಮಹಾರಾಜರ ಆಳ್ವಿಕೆ ನಡೆಯುತ್ತೆ 36,000 ವರ್ಷಗಳ ಕಾಲ. ಮತ್ತೆ ಅವರು ಹೋಗಿ ಮತ್ತೆ ತೀವ್ರ ತಪಸ್ಸೆ ಮಾಡ್ತಾರೆ. ಮತ್ತೆ ಅವ್ರನ್ನ ಕರೆದೊಯ್ಲಿಕ್ಕೆ ವೈಕುಂಠ ವಿಮಾನ ಬರುತ್ತೆ. ಆ ವೈಕುಂಠ ವಿಮಾನ ಬಂದಾಗ ಹೇಳ್ತಾರೆ ಧ್ರುವ ಮಹಾರಾಜನು ಪ್ರವೇಶಗೊಂಡ ಅದರಲ್ಲಿ. ಆದ್ರೆ ನೀವು ತಕ್ಷಣವೇ ಅವರು ಯೋಚನೆ ಮಾಡಿದ್ರು, ನನ್ನ ತಾಯಿ ಎಲ್ಲಿದ್ದಾರೆ, ಅವರ ಕಾರಣದಿಂದಲೇ ನಾನು ಹೀಗೆ ಈ ಒಂದು ಮೆಟ್ಟಲು ಈ ಒಂದು ಹಂತಕ್ಕೆ ಬರಕ್ಕೆ ಸಾಧ್ಯ. ಸೊ ಇಲ್ಲಿ ನೋಡ್ತಾರೆ. ಸೊ ಅವ್ರು ಯೋಚನೆ ಮಾಡಿದ್ದೆ ಅಲ್ಲಿ ಹೇಳ್ತಾರೆ ಕೃಷ್ಣನ ಭಗವಂತನ ವಿಷ್ಣುದೂತರು ಯಾರು ಬಂದಿರ್ತಾರೆ ಅವ್ರ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ತಕ್ಷಣ ತೋರಿಸ್ತಾರೆ, ನೋಡಿ ನಿನಗಿಂತ ಮುಂದೆಯೇ ಅವ್ರನ್ನ ಕರ್ಕೊಂಡು ಇನ್ನೊಂದು ವೈಕುಂಠ ವಿಮಾನ ಹೋಗ್ತಾ ಇದೆ. ಸೊ ಅವ್ರ ತಾಯಿ ಸುನೀತಿ ಕೂಡ ಅವರು ಕೂಡ ಪರಿಪೂರ್ಣ ಇದನ್ನು ಪಡೆದರು. ಸೊ ಅವರ ಇಲ್ಲಿ ಗುಣಗಾನ ಸುನೀತಿ ಅವರದು ನೆಕ್ಸ್ಟ್ 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ ಆತರ. ಸೊ ಆತರ ಒಂದು ಧ್ರುವ ಮಹಾರಾಜನಂತ ಒಂದು ಮಹಾನ್ ಮಹಾತ್ಮರನ್ನು ಎಂತ ವ್ಯಕ್ತಿ. ಸೊ ಅಂತ ಅವರ ಗುಣಗಾನ ಅವ್ರದ್ದು ನಡೀತಾ ಇದೆ. ಅರಮನೆಯ ನಿವಾಸಿಗಳು ರಾಣಿಯನ್ನು ಹೀಗೆ ಪ್ರಶಂಸಿಸಿದರು. ಮಹಾರಾಣಿ, ತುಂಬಾ ಹಿಂದೆಯೇ ನಿನ್ನ ಪ್ರಿಯ ಪುತ್ರ ಕಳೆದು ಹೋಗಿದ್ದ. ಅವನು ತಿರುಗಿ ಬಂದಿರುವುದು ನಿನ್ನ ಪುಣ್ಯ ವಿಶೇಷ. ನಿನ್ನ ಮಗನು ನಿನ್ನನ್ನು ಬಹಳ ಕಾಲ ರಕ್ಷಿಸುತ್ತಾನೆ. ಬಹಳ ಕಾಲ 36,000 ಅವರ ಆಳ್ವಿಕೆ. ತಾಯೇನು ಉತ್ತಾನಪಾದ ಅವರು ವನಪ್ರಸ್ಥವನ್ನು ಪ್ರವೇಶ ಮಾಡ್ತಾರೆ. ಅದು ವೈದಿಕ ಕ್ರಮ. ಆದ್ರೆ ಅವ್ರ ತಾಯಿ ಅವ್ರಿಗೆ ಅಗತ್ಯ ಇಲ್ಲ, ಅದು ಮಾಡೋ ಅಗತ್ಯ ಇಲ್ಲ ಅವರಿಗೆ. ಸೊ ಜನರಲಿ ವೈದಿಕ ಕ್ರಮದಲ್ಲಿ ಹೆಂಗಸರಿಗೆ ಅವರು ವನಪ್ರಸ್ಥದಲ್ಲಿ ಹೋಗ್ತಾರೆ ಗಂಡನ ಜೊತೆಗೆ. ಮತ್ತೆ ಅವರು ಹಿಂದಿರುಗಿ ಒಂದು ಮನೆಯಲ್ಲೇ ಅವ್ರು ಅಭ್ಯಾಸ ಮಾಡ್ತಾರೆ. ಆಧ್ಯಾತ್ಮಿಕ ಪ್ರಗತಿಯನ್ನು ಮನೆಯಲ್ಲೇ ಅಭ್ಯಾಸ ಮಾಡಿ ಅವ್ರ ಪರಿಪೂರ್ಣತೆ ಪಡೀತಾರೆ. ಅವ್ರಿಗೆ ಈ ರೀತಿ ಮಾಡೋ ಒಂದು ಅಗತ್ಯ ಇಲ್ಲ. ಇದು ವೈದಿಕ ಸಂಸ್ಕೃತಿ. ಸೊ ಇದು ಇದೆ ದೇಹದ ಇದರಿಂದ ಮಾನಸಿಕ ಇದರಿಂದ ಬೇರೆ ಬೇರೆ ಕಾರಣಗಳಿಂದ ಈ ರೀತಿಯ ಒಂದು ನಿರ್ದೇಶನ ಇದೆ. ಸೊ
ಅವ್ರ ತಾಯಿ ಅವ್ರ ಜೊತೆಗೆ ಇದ್ರು, ಯಾರು ಧ್ರುವ ಮಹಾರಾಜನ ಜೊತೆಗೆ. ಮತ್ತೆ ಅವರು ಕೂಡ ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು, ಧ್ರುವ ಮಹಾರಾಜನು ಹೇಗೆ ತಪಸ್ಸೆ ಮಾಡಿದ್ರು, ಅವ್ರ ತಾಯಿ ಕೂಡ ಅದೇ ರೀತಿ ತಪಸ್ಸೆ ಮಾಡಿದ್ರು. ಧ್ರುವ ಮಹಾರಾಜನು ಇರ್ಬೋದು ಅಲ್ಲಿ ಕಾಡಿನಲ್ಲಿ, ಅಲ್ಲಿ ಏನು ಆಹಾರ ಇಲ್ಲದೆ, ಅಷ್ಟು ಯಾವೊಂದು ರಕ್ಷಣೆ ಇಲ್ಲದೆ, ಒಂದು ಕಟ್ಟಡ ಇಲ್ಲದೆ, ಒಂದು ಮೇಲೆ ಒಂದು ಇನ್ನೇನೋ ಆಶ್ರಯ ಇಲ್ಲದೆ, ಗುಡಿಸಲಿಲ್ಲದೆ, ಏನು ಇಲ್ಲದೆ ಅವರು ಮಾಡಿರ್ಬೋದು ತೀವ್ರ ತಪಸ್ಸೆ. ಆದ್ರೆ ಅವ್ರ ತಾಯಿ ಏನ್ ಮಾಡಿದ್ದು ಒಂದು ರೀತಿ ಕಡಿಮೆ ಅಲ್ಲ. ಸೊ ಹೇಳ್ತಾ ಇದ್ದಾರೆ, ಅವರು ಕೃಷ್ಣನಿಗೆ ಅವರಿದ್ದ ಸ್ಥಿತಿಯಲ್ಲೇ ಅವರು ಅರಮನೆ ಒಳಗೆ ಅವರು ಕೃಷ್ಣನ ಸ್ಮರಣೆ ಮಾಡಿ ಕೃಷ್ಣನ ಭಕ್ತಿ ಸೇವೆಯನ್ನು ಅವರು ಕೂಡ ಆ ರೀತಿ ತಪಸ್ಸೆಯನ್ನು ಮಾಡಿದ್ರು ಅಂತ ಹೇಳ್ತಾರೆ. ಸೊ ಭಕ್ತಿ ಎನಿವೆ ಅದು ನಾವು ಎಲ್ಲೂ ಕೂಡ ಮಾಡ್ಬೋದು. ಧ್ರುವ ಮಹಾರಾಜರು ಮಾಡಿದ್ದು ಒಂದು ರೀತಿ ತೀವ್ರ ತಪಸ್ಸೆ ಕಾಡಿನಲ್ಲಿ. ಸೊ ಇಲ್ಲಿ ಸುನೀತಿ ಅವರು ಮಾಡಿದ್ದು ತೀವ್ರ ತಪಸ್ಸೆ ಅವರು ಅರಮನೆಯಲ್ಲೇ ಇದ್ದು. ಇವ್ರದ್ದು ಕೂಡ ಕೇಳ್ತೀವಿ, ದೇವಹೂತಿ ಇವರ ಒಂದು ರೀತಿಯಲ್ಲಿ ಇವರ ಚಿಕ್ಕಮ್ಮ ಅಂತ ಹೇಳ್ಬೋದು. ಯಾರು? ಧ್ರುವ ಮಹಾರಾಜರ ಇವರು ಸ್ವಯಂಭುವ ಮನುವಿನ ಮಗಳು. ಸೊ ಅವರು ಕೂಡ ತನ್ನ ಮಗ ಕಪಿಲದೇವ ಅವರನ್ನು ಹೆಚ್ಚುತ್ತಾರೆ ಅವರು. ಮತ್ತೆ ಅವರಿಂದ ಬೋಧನೆಯಿಂದ ಅವರು ಕೂಡ ದಿವ್ಯ ಜ್ಞಾನವನ್ನು ಪಡಿತಾರೆ, ದಿವ್ಯ ಸ್ಥಾನವನ್ನು ಪಡಿತಾರೆ. ಆದರೆ ಹೇಳ್ತಾರೆ ದೇವಹೂತಿ ಅವರು ಕೂಡ ಅರಮನೆಯಲ್ಲೇ ಇರ್ತಾರೆ. ಯಾವುದು ಕರ್ದಮ ಮುನಿ ಸೃಷ್ಟಿ ಮಾಡಿರ್ತಾರೆ. ಮೊದಲಿಗೆ ತುಂಬಾ ತಪಸ್ಸೆ ದೇವಹೂತಿ ಕೂಡ. ಅವರು ಒಂದು ಋಷಿಯ ಪತ್ನಿಯಾಗಿ ತೀವ್ರ ತಪಸ್ಸೆ, ಹೇಗೆ ಕರ್ದಮ ಮುನಿ ಮಾಡ್ತಾ ಇರೋ ತಪಸ್ಸೆ ಅವರು ಕೂಡ ಹಾಗೆ ಮಾಡೋದು ಅಂತ ಹೇಳ್ತಾರೆ. ನಂತರ ಕರ್ದಮ ಮುನಿಗೆ ಒಂದು ಸಮಯದಲ್ಲಿ ದೇವಹೂತಿ ತನ್ನ ಪತ್ನಿ ದೇವಹೂತಿ ಮೇಲೆ ಅನುಕಂಪ. ಸೊ ಹಾಗೆ ಅವರಿಗೆ ಭೌತಿಕವಾಗಿ ಏನ್ ಬೇಕು, ಸೊ ಆ ರೀತಿ ಅವರ ಯೋಗ ಸಿದ್ಧಿಯಿಂದ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಇವಾಗ ನಮ್ಗೆ ಸೃಷ್ಟಿ ಮಾಡ್ಬೇಕು ಅಂದ್ರೆ ಎಷ್ಟೆಷ್ಟು ಏನೇನು ಬೇಕು ನಮಗೆ ಸೊ ಇಷ್ಟರ ಮೇಲೆ ನಾವು ಅವಲಂಬಿಸಿದ್ದೇವೆ. ಇನ್ನೊಂದು ರೀತಿಯಲ್ಲಿ ನಾವು ಈಗ ಆಧುನಿಕ ಪ್ರಪಂಚದಲ್ಲಿ ಯಾರು ಕೂಡ ಸ್ವತಂತ್ರರಿಲ್ಲ. ನಾವೇನು ಒಂದು ಸ್ವತಂತ್ರವಾಗಿ ಮಾಡೋಕ್ಕಾಗಲ್ಲ. ಏನ್ ಮಾಡ್ಬೇಕಂದ್ರು ಅದರ ಒಂದು ತಾಂತ್ರಿಕ ವ್ಯಕ್ತಿಗಳು, ಇಲ್ಲಾಂದ್ರೆ ಇನ್ನೊಂದು ಒಂದು ಕಾರ್ಪೊರೇಷನ್, ಇಲ್ಲದರ ಕಟ್ಟಳೆಗಳು, ನಿಯಮಗಳು, ಎಷ್ಟೋ ಇದಕ್ಕೆ ನಾವು ಡಿಪೆಂಡ್ ಆಗಿ. ಈ ತರ ಎಲ್ಲ ಇಲ್ಲ ಹಿಂದೆ. ಈ ಕರ್ದಮ ಮುನಿ ಅಂತ ವ್ಯಕ್ತಿಗಳು ಕೇವಲ ಅವರ ಯೋಗ ಸಿದ್ಧಿಯಿಂದ ಹೇಳ್ತಾರೆ, ಅವರು 7 ಅಂತಸ್ತಿನ ಇದು ಏನೋ ಆ ರೀತಿ ಒಂದು ದೊಡ್ಡ ಒಂದು ನೌಕೆಯನ್ನು ತಯಾರಿ ಮಾಡ್ತಾರೆ, ಅರಮನೆ. ಆ ನೌಕೆ ಮತ್ತೆ ಎಲ್ಲ ಲೋಕಗಳನ್ನ ಪ್ರವಾಸ ಮಾಡುತ್ತೆ. ನಮ್ಗೆ ಇವಾಗ ತರ ಪೆಟ್ರೋಲ್ ಬೇಕು, ಇಲ್ಲ ಅಂದ್ರೆ ಸೌರಶಕ್ತಿ ಬೇಕು, ಇಲ್ಲಾಂದ್ರೆ ಎಲೆಕ್ಟ್ರಿಕಲ್ ಇದು ಬೇಕು, ಏನೋ ಆಗತ್ತೆ. ಇದು ಯಾವುದು ಇಲ್ಲದೆ, ಯಾವ ಇಂಧನ ಇಲ್ಲದೆ ಅವರು ಕರ್ದಮ ಮುನಿ ಸೃಷ್ಟಿ ಮಾಡಿದ ಆ ನೌಕೆ. ಸೊ ಅದು ಅವ್ರಿಗೆ ಒಂದು ಆ ರೀತಿಯ ಭೌತಿಕ ಸುಖ ಕೂಡ ಅವ್ರಿಗೆ ಅನುಭವ ಸಿಗುತ್ತೆ, ಅವರಿಗೆ ಆಗತ್ತೆ ದೇವಹೂತಿ. ಮತ್ತೆ ಅವರು 9 ಜನ ಹೆಣ್ಣು ಮಕ್ಕಳು, ಮತ್ತೆ ಕಪಿಲ ದೇವ ಭಗವಂತನೇ ಅವರ ಮಗನಾಗಿ ಹುಟ್ಟೋದು. ಸೊ ಅದೆಲ್ಲ ಆದ ನಂತರ ಕರ್ದಮ ಮುನಿನು ಹೋಗ್ತಾರೆ ವನಪ್ರಸ್ಥ ಜೀವನಕ್ಕೆ. ಆದ್ರೆ ಇವರು ದೇವಹೂತಿ ಮನೆಯಲ್ಲೇ ಇದ್ದಾರೆ. ತನ್ನ ಮಗ ಕಪಿಲ ದೇವ ಅವರು ಮತ್ತೆ ಅವರಿಗೆ ಬೋಧನೆ ಮಾಡಿ ಅವರು ಕೂಡ ಹೋಗ್ಬಿಡ್ತಾರೆ. ಆದ್ರೆ ದೇವಹೂತಿ ಕಂಟಿನ್ಯೂ ಆಗ್ತಾರೆ, ಅವರು ಇಲ್ಲೇ ಅರಮನೆಯಲ್ಲೇ ಇರ್ತಾರೆ. ಅವರು ಹೋಗುವ ಅಗತ್ಯ ಅವಶ್ಯಕತೆ ಇಲ್ಲ. ಸೊ ಇದು ವೈದಿಕ ಕ್ರಮ. ಅವರು ಕೂಡ ಅಲ್ಲೂ ಹೇಳ್ತಾರೆ, ಅವರು ತೀವ್ರ ತಪಸ್ಸೆ ಮಾಡ್ತಾರೆ. ತಪಸ್ಸೆ ಮಾಡುವ ಒಂದು ಇದು ಇದೆ, ಪ್ರಿನ್ಸಿಪಲ್ ಅದೇ. ಅದರ ಎಲ್ಲಿ ಹೇಗೆ ಮಾಡ್ತೇವೆ ಅದರ ಒಂದು ಡಿಫ್ರೆನ್ಸಸ್ ಇದು ಇರ್ಬೋದು. ಅದೊಬ್ಬರು ಅರಮನೆಯಲ್ಲಿ ಇದ್ದು ಮಾಡ್ತಾರೋ, ಇಲ್ಲಾಂದ್ರೆ ಇನ್ನೊಬ್ಬರು ಕಾಡಿನಲ್ಲಿ ಹೋಗಿ ಮಾಡ್ತಾರೋ, ಅದು ಬೇರೆ. ಆದ್ರೆ ತಪಸ್ಸೆ ಮಾಡೋ ಇದು ಭಕ್ತಿಯಲ್ಲಿ ಕೃಷ್ಣನನ್ನು ತೃಪ್ತಿಪಡಿಸುವ ವಿಧಾನ, ಕೃಷ್ಣನ ಪೂಜಿಸುವ ವಿಧಾನ, ಅದೆಲ್ಲರೂ ಮಾಡ್ಲೇಬೇಕು. ಸರ್ವದಾ ಸರ್ವತ್ರ ಯಾವಾಗಲೂ ಮಾಡ್ಬೇಕು, ಎಲ್ಲರೂ ಕೂಡ ಮಾಡ್ಬೇಕು. ಎಲ್ಲಿ ಸಮಯದಲ್ಲಿ ದೇಶ ಕಾಲ ಪಾತ್ರ ಇದು ಅನ್ವಯವಾದ ಇದೇ ಜೀವನದ ಚಟುವಟಿಕೆ. ನಿನ್ನ ದುಃಖಗಳನ್ನೆಲ್ಲ ನಿವಾರಿಸುತ್ತಾನೆ ಎಂದು ತೋರುತ್ತದೆ. ಮಹಾರಾಣಿ, ಭಕ್ತರ ಗಂಡಾಂತರಗಳನ್ನು ತೊಲಗಿಸುವಂತಹ ದೇವೋತ್ತಮ ಪರಮಪುರುಷನನ್ನು ನೀನು ಪೂಜಿಸಿರಬೇಕು. ಯಾರು ಭಗವಂತನನ್ನು ಸತತವಾಗಿ ಧ್ಯಾನಿಸುತ್ತಾರೋ ಅವರು ಜನನ ಮರಣಗಳ ಬಂಧನದಿಂದ ಮುಕ್ತರಾಗುತ್ತಾರೆ. ಈ ಪರಿಪೂರ್ಣತೆಯನ್ನು ಸಾಧಿಸುವುದು ಬಹು ಕಷ್ಟ. ಕುಂತಿದೇವಿ ಅವರು ಕೂಡ ಒಂದು ರೀತಿಯಲ್ಲಿ ಹೇಳ್ಬೋದು, ಈ ರೀತಿ ಅವರ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಅವರ ಗಂಡ ಅವರ ಅಂತ್ಯ ಆದ್ಮೇಲೆ ಅದರ ಹೊಣೆಗಾರಿಕೆ ಅವ್ರಿಗೆ ಬರುತ್ತೆ. ಮತ್ತೆ ಅವರ ರಕ್ಷಣೆ ಮಾಡೋದು ಇವರ ದುರ್ಯೋಧನ, ಧೃತರಾಷ್ಟ್ರ ಇವರಿಂದ ತುಂಬಾ ಒಂದು ಕಷ್ಟಕರ ಕೆಲಸವೇ. ಆದ್ರೆ ಕುಂತಿ ಮಹಾರಾಣಿಯ ಭಕ್ತಿ
ಶುದ್ಧ ಭಕ್ತಿ, ಅದರಿಂದ ಹೇಳ್ತಾರೆ ಭಗವಂತನು ಅವ್ರಿಗೆ ರಕ್ಷಣೆ ಮಾಡಿದ್ದಾರೆ. ಸೊ ಅವರು ಕೂಡ ಈ ರೀತಿ ಹೇಳ್ಬೇಕು ಅಂದ್ರೆ ಒಂದು ಅಸಾಧ್ಯ ಸ್ಥಿತಿ ಈ ಎಲ್ಲ ಸ್ಥಿತಿಗಳು. ಅದೇ ಅದರಲ್ಲೂ ಕೂಡ ಅವರು ಅಷ್ಟೊಂದು ಶುದ್ಧ ಭಕ್ತಿಯಿಂದ ಅವರೂ ರಕ್ಷಿತರಾದರು, ಮತ್ತೆ ಭಗವಂತನು ಅವರ ಮಕ್ಕಳನ್ನು ರಕ್ಷಿಸಿದರು. ಧ್ರುವ ಮಹಾರಾಜನು ರಾಣಿ ಸುನೀತಿಯ ಕಳೆದು ಹೋಗಿದ್ದ ಮಗ, ಆದರೆ ಅವನು ಇಲ್ಲದೆ ಇರುವಾಗ ಅವಳು ಭಕ್ತರ ಆಪದ್ಬಾಂಧವನಾದ ದೇವೋತ್ತಮ ಪರಮಪುರುಷನು ಸದಾ ಧ್ಯಾನಿಸುತ್ತಿದ್ದಳು. ಧ್ರುವ ಮಹಾರಾಜನು ಊರು ಬಿಟ್ಟು ಹೋದ ಮೇಲೆ ಮಧುವನದಲ್ಲಿ ಕಠೋರ ತಪಸ್ಸನ್ನು ಮಾಡಿದ. ಅಷ್ಟು ಮಾತ್ರವಲ್ಲ, ಅವನ ತಾಯಿಯು ಊರಿನಲ್ಲಿ ಅವನ ರಕ್ಷಣೆಗಾಗಿ ಸೌಭಾಗ್ಯಕ್ಕಾಗಿ ಪರಮಪ್ರಭುವನ್ನು ಪ್ರಾರ್ಥಿಸುತ್ತಿದ್ದಳು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ತಾಯಿ ಮಗ ಇಬ್ಬರೂ ಭಗವಂತನನ್ನು ಪೂಜಿಸಿದರು. ಪರಿಣಾಮವಾಗಿ ಇಬ್ಬರಿಗೂ ಪರಮಪ್ರಭುವಿನ ಶ್ರೇಷ್ಠ ವರ ಸಿಕ್ಕಿತು. ಇಲ್ಲಿ ಸುದುರ್ಜಯಂ ಎಂಬ ವಿಶೇಷಣ ತುಂಬಾ ಮುಖ್ಯ. ಸುದುರ್ಜಯಂ ಎಂದರೆ ಮೃತ್ಯುವನ್ನು ಗೆಲ್ಲಲು ಯಾರ ಕೈಯಲ್ಲೂ ಸಾಧ್ಯವಿಲ್ಲದಂತ ಅರ್ಥ. ಮೃತ್ಯುವಿಂದ ಆಗೋದಿಲ್ಲ. ನಮ್ಮ ವೈಜ್ಞಾನಿಕ ಬೆಳವಣಿಗೆಯಿಂದ ಯಾರೋ ಇಲ್ಲಿ ಯಾವ್ದೊಂದು ಮೀಟಿಂಗು, ಚೀನಾ ಪ್ರಧಾನಿ ಮತ್ತೆ ರಷ್ಯಾ ಪ್ರಧಾನಿ ಅವರು ಇದರಲ್ಲಿ ಈಗ ತುಂಬಾ ಭೌತಿಕ ಪ್ರಗತಿ ಸಾಧಿಸಿದ್ದೇವೆ ನೋಡಿ, ನಾವು 70 ವಯಸ್ಸು, ಎಲ್ಲರೂ 78ನೇ ದಶಕದಲ್ಲಿ ಇದ್ದಾರೆ ಅವರೆಲ್ಲ. ಸೊ ಹೇಳ್ತಾರೆ ಈಗಲೂ ಕೂಡ ನಮಗೆ ಯುವಕರಾಗೆ ನಮಗೆ ಅನಿಸ್ತಾ ಇದೆ. ನಮಗೆ ತುಂಬಾ ಆರೋಗ್ಯದ ಇದು ಸುಧಾರಣೆ, ಈ ಹಾಸ್ಪಿಟಲ್ಸು, ಈ ಮದ್ದುಗಳು, ಇದೆಲ್ಲ ತುಂಬಾ ಅಪ್ ಟು ಡೇಟ್. ಸೊ ಎಷ್ಟೇ ಅಪ್ ಟು ಡೇಟ್ ಇರ್ಬೋದು, ಮೃತ್ಯು ಬರುವಾಗ ಫಿನಿಶ್, ಒಂದು ಕ್ಷಣದ ಎಲ್ಲ ಫಿನಿಶ್. ಸೊ ಹೇಳ್ತಾರಲ್ಲ, ಆ ಮೃತ್ಯು ಬರೋದು ನಮಗೆ ಅದಕ್ಕೆ ಕರೆಕ್ಟ್ ಅಪಾಯಿಂಟ್ಮೆಂಟ್ ಟೈಮ್ ಇದೆ, ಅವ್ರದ್ದು ಕರೆಕ್ಟ್ ಟೈಮ್ ಬರುತ್ತೆ. ಒಂದು ಈ ಕಡೆ ಹಾಕಿಲ್ಲ, ಒಂದು ಆ ಕಡೆ ಇಲ್ಲ. ಇನ್ನ ಯಾರು ಕೂಡ ಇನ್ನ ಸ್ವಲ್ಪ ವರ್ಷಗಳು ನಮ್ಮನ್ನು ಆಚೆ ಮಾಡಿ ಈಚೆ ಮಾಡಿ ಏನು ಮಾಡಕ್ಕಾಗಲ್ಲ. ಅದು ಬರೋವಾಗ ಬಂದೇ ಬರುತ್ತೆ. ಸೊ ಆದ್ರೆ ನಾವು ವಿಜ್ಞಾನದ ಮೂಲಕ ಅನ್ಕೊಳ್ತೇವೆ ಈ ಮೃತ್ಯುವನ್ನು ನಾವು ನಿಲ್ಲಿಸ್ಬಿಡ್ತೇವೆ, ನಾವು ಈ ಒಂದು ಆತರ ಒಂದು ಮದ್ದನ್ನೇನೋ ಕಂಡು ಹಿಡಿದು ಬಿಡ್ತೇವೆ. ನಾವಿಲ್ಲಾಂದ್ರೆ ನಮ್ಮ ಇನ್ನೊಂದು ವ್ಯವಸ್ಥೆ ಮಾಡಿ ಆ ಒಂದು ನಮ್ಮ ದೇಹದ ಅಂಗಾಂಗಗಳನ್ನು ಬೆಳೆಸ್ಬಿಟ್ಟು ನಾವು ಹೊರಗೆ ಅದನ್ನ ಎಲ್ಲೇ ನಾವು ಯಂತ್ರಗಳನ್ನ ಜೋಡಣೆ ಮಾಡೋ ಆ ರೀತಿ ಜೋಡಣೆ ಮಾಡ್ಬಿಡ್ತೇವೆ. ಇದೆಲ್ಲ ಆಗೋದಿಲ್ಲ. ಇದೆಲ್ಲ ನಿಯಮ ಭಗವಂತರು ಮಾಡಿರೋದು. ಇದು ಮೃತ್ಯು ಕಾಲೋಸ್ಮಿ, ಮೃತ್ಯು ಸರ್ವಹರಶಃ. ಸೊ ಭಗವಂತನ ಪ್ರತಿನಿಧಿ, ಭಗವಂತನ ಅವ್ಯಕ್ತ ಶಕ್ತಿಗಳು ಭೌತಿಕ ಜಗತ್ತಿನಲ್ಲಿ. ಇದು ಎಲ್ಲ ಆಗೋದಿಲ್ಲ. ಅದು ಆಗ್ಬೇಕು ಅಂದ್ರೆ ಕೃಷ್ಣನ ಆಶ್ರಯಿಸಿ ನಾವು ವೈಕುಂಠ ಲೋಕಕ್ಕೆ, ಅಲ್ಲಿಗೆ ನಾವು ವರ್ಗಾವಣೆ ಆಗ್ಬೇಕು. ಅಲ್ಲಿ ಇಲ್ಲ. ಇದು ಭೌತಿಕ ಜಗತ್ತಿನಲ್ಲಿ ಇದು ಯಾವ ಒಂದು ನಮ್ಮ ಇದು ಕೂಡ ಪರಿಹಾರ ಕೂಡ ಅದಕ್ಕೆ ಆಗೋದಿಲ್ಲ. ಸುದುರ್ಜಯಂ ಎಂದರೆ ಮೃತ್ಯುವನ್ನು ಗೆಲ್ಲಲು ಯಾರ ಕೈಯಲ್ಲೂ ಸಾಧ್ಯವಿಲ್ಲವೆಂದರ್ಥ. ಧ್ರುವ ಮಹಾರಾಜನು ಊರು ಬಿಟ್ಟು ಹೋದ ಮೇಲೆ ಅವನ ತಂದೆಯು ಧ್ರುವನು ಸತ್ತಿ ಹೋದನೆಂದು ಭಾವಿಸಿದ್ದನು. ಸಾಮಾನ್ಯವಾಗಿ ಕೇವಲ 5 ವರ್ಷದ ರಾಜಕುಮಾರ ಮನೆ ಬಿಟ್ಟು ಕಾಡಿಗೆ ಹೋದನೆಂದರೆ ಅವನು ಖಂಡಿತ ಸತ್ತನೆಂದೇ ಭಾವಿಸುತ್ತಾರೆ. ಆದರೆ ದೇವೋತ್ತಮ ಪರಮಪುರುಷನ ದಯೆಯಿಂದ ಅವನು ಉಳಿದದ್ದು ಮಾತ್ರವಲ್ಲ, ಅತ್ಯುನ್ನತ ಪರಿಪೂರ್ಣತೆ ವರಪ್ರಸಾದವು ಅವನಿಗೆ. ಸೊ ಎಷ್ಟೆಷ್ಟು ಜಗತ್ತಿನಲ್ಲಿ ಜೀವಿಗಳಿದೆ ಹೇಳ್ತಾರೆ, ಅದು ಹೇಗೆ ತನ್ನ ಮಕ್ಕಳನ್ನು ರಕ್ಷಿಸಲಿಕ್ಕೆ ಅವು ಕ್ರಮ ತಗೊಳ್ತಾರೆ. ಇದೆ ಭಗವಂತನು ಸಹಜ ಆತರ ವಿವೇಕ, ಆತರ ಬುದ್ಧಿ ಆ ಜೀವಿಗಳಿಗೆ ಕೊಟ್ಟಿದ್ದಾನೆ. ಜೀವಿಗಳು ಯಾವುದೋ ಒಂದು ಜೀವಿ ಹೇಳ್ತಾರದು ಸಣ್ಣ ಒಂದು ಒಂದು ಪಕ್ಷಿ, ಅದೇನೋ ಹೆಸರದರದು. ಆದರೆ ಅದು ನೀರಿನ ಮೇಲೆ ಅದು ತಯಾರಿ ಮಾಡುತ್ತೆ. ಏನ್ ತಯಾರಿ ಮಾಡುತ್ತೆ? ಒಂದು ಬೋಟ್, ಒಂದು ನೌಕೆ ತರ. ಹೇಗೆ ನಾವು ಮನೆಗಳನ್ನ ತಯಾರಿ ಮಾಡ್ತೇವೆ, ಅಲ್ಲೆಲ್ಲ ರಕ್ಷಣೆ ಇರಬೇಕು, ಅಲ್ಲಿ ಬಾಗಿಲು ಇರಬೇಕು, ಲಾಕ್ ಸಿಸ್ಟಮ್ ಇರಬೇಕು, ಏನೋ ಬೇರೆ ಬೇರೆ ಇಲ್ಲ ದೇಶಗಳು ಆತರ ಏನೋ ಶೀಲ್ಡ್ ಎಲ್ಲ ಮಾಡ್ತಾರೆ. ಸೊ ಈ ರೀತಿ ಆ ಪಕ್ಷಿಗಳು ಅವರು ಎಷ್ಟೋ ಸಮಯ ಅದಕ್ಕೆ ಕೊಟ್ಟು ಅದು ಸೃಷ್ಟಿ ಮಾಡುವ ಒಂದು ನೀರಿನಲ್ಲಿ ಅದು ಹೋಗುವಂತ ತೇಲಾಡುವಂತಹ ಒಂದು ಇದು ಆಲ್ಮೋಸ್ಟ್ ಬೋಟ್ ತರ ಇದೆ, ನೌಕೆ ತರ. ಆದ್ರೆ ಅದರಲ್ಲಿ ಹೇಳ್ತಾರೆ ಹೇಗಿರುತ್ತೆ ಅಂದ್ರೆ ಅದರ ಆ ಬಿದಿರುಗಳಿಂದ ಇನ್ನೊಂದರಿಂದ ಅವ್ರು ಮಾಡಿದ್ದು ಅದರೊಳಗೆ ಯಾರು ಪ್ರವೇಶವಾಗ್ತಾರೆ. ಸೊ ಮೊದಲು ಹೇಗೋ ಅವರು ತನ್ನ ಮಕ್ಕಳಿಗೆ ಅದು ಮೊಟ್ಟೆ ಇಟ್ಟು ಅಲ್ಲಿ ಅವರು ಇರೋ ರೀತಿಯಲ್ಲಿ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಇವರಿಗೆ ಹೊರಗಿಂದ ಅಲ್ಲಿಗೆ ಅವ್ರಿಗೆ ಅಲ್ಲಿ ತಾಯಿ ಅಲ್ಲೇ ಇರ್ತಾರೆ ಅನ್ಸುತ್ತೆ. ಅದರ ತಂದೆಯ ಇದು ಪಕ್ಷಿ ಅದು ಹೊರಗಿನಿಂದಾನೇ ಅದಕ್ಕೆಲ್ಲ ಆಹಾರ ತಂದು ಕೊಡೋದು. ಮತ್ತೆ ಯಾವ ಹೊರಗಿನ ಇದು ದೊಡ್ಡ ಏನು ಪ್ರಾಣಿಗಳು ಅದನ್ನ ಏನು ಮಾಡಕ್ಕ. ಈ ರೀತಿ ವಿವೇಕ, ಈ ರೀತಿ ಬುದ್ಧಿ, ಇದೆಲ್ಲವೂ ಕೂಡ ಪ್ರಾಣಿ ಪಕ್ಷಿ ಸಮಾಜದಲ್ಲೂ ಕೂಡ ಅದ್ಭುತ ಅನ್ಸುತ್ತೆ. ಆದ್ರೆ ಈ ತರ ಇದ್ರೂ ಕೂಡ ವಿಜ್ಞಾನಿಗಳು ಅದನ್ನ ಸರಿ ಹೇಳ್ಬಿಡ್ತಾರೆ. ಅದನ್ನ ಇದೇನೋ ಒಂದು ಆಕಸ್ಮಿಕವಾಗಿ ಒಂದು ಎವಲ್ಯೂಷನ್, ಏನೋ ಈ ತರ ಪದಗಳು ಉಪಯೋಗಿಸಿ ಅವರು ಜನರನ್ನು ಮಂಗ ಮಾಡೋದು ಅಂತ ಹೇಳ್ಬೋದು.
ಸೊ ಅದನ್ನ ನೋಡಿದ್ರೆ, ಆ ನಿಗೂಢತೆ ನೋಡಿದ್ರೆ, ಇಷ್ಟು ಬುದ್ಧಿ ಯಾರು ಕೊಟ್ರು ಈ ಒಂದು ಪಕ್ಷಿಗೆ? ಇಲ್ಲಾಂದ್ರೆ ಆ ರೀತಿಯ ಒಂದು ಯಾವುದೋ ಒಂದಿಷ್ಟು ಜಲಚರಗಳು ಹೇಳ್ತಾರೆ, ಇದು ಸಮುದ್ರದ ಕೆಳಗೆ ಓಷನ್ ಬೆಡ್ ಅಲ್ಲಿ ಇರೋದು. ಸೊ ಅಲ್ಲಿ ಇರೋದು ಅದು ವಾರದು ಒಂದು ಇದ್ರದ್ದು ಮೀನುದು ಕಣ್ಣು ಅದು ಮೇಲೆ ಇಲ್ವಂತೆ. ನಮ್ಗೆಲ್ಲರೂ ಮೇಲೆ ಇದೆ, ಹೊರಗೆ ಇದೆ ಕಣ್ಣು. ನಮ್ಗೇನಾದ್ರೂ ಹಾನಿ ಆದ್ರೆ ಇದನ್ನ ನಾವು ರಕ್ಷಣೆ ಮಾಡೋದು ಕಷ್ಟ ಇರ್ಬೋದು, ನಮಗೆ ಕಣ್ಣು ಮುಚ್ಚಬಹುದು, ರೆಪ್ಪೆಗಳಿರ್ಬೋದು. ಆದ್ರೆ ಅದಕ್ಕೆ ಯಾರಾದ್ರೂ ಇಂಟೆನ್ಷನಲ್ ಆಗಿ ಕಣ್ಣಿಗೆ ನಾವು ಹಾನಿ ಮಾಡಿದ್ರೆ ಮಾಡಿಡ್ಬೋದು, ಅದನ್ನ ಚುಚ್ಚಿಡ್ಬೋದು. ಆದ್ರೆ ಹೇಳ್ತಾರೆ ಯಾವ್ದೋ ಇದಕ್ಕೆ ಇರೋ ಯಾವ್ದು ಅದು ಮೀನಿಗೆ ಆ ಕಣ್ಣು ಒಳಗಿದೆಯಂತೆ. ನಮಗೆ ಇಲ್ಲಿ ಬುರುಡೆ ಇದೆ, ಸ್ಕಲ್ ಇದೆ. ಸೊ ಬುರುಡೆ ಒಳಗೆ ಇದೆಯಂತೆ ಕಣ್ಣು. ಆ ಬುರುಡೆ ಹೇಗಿದೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿದೆ. ಟ್ರಾನ್ಸ್ಪರೆಂಟ್ ಅಂದ್ರೆ ಇವಾಗ ನಾವು ಒಂದು ಮಿರರ್ ಇಲ್ಲಾಂದ್ರೆ ಏನಾದ್ರು ಗ್ಲಾಸ್ ಟ್ರಾನ್ಸ್ಪರೆಂಟ್ ಇದರಿಂದ ನಂಗೆ ಕಾಣುತ್ತೆ. ಸೊ ಆ ರೀತಿ ಬುರುಡೆ, ಹೊರಗಿರೋ ಬುರುಡೆ, ಅದು ಕಣ್ಣು ಯಾವ ಸ್ಥಳದಲ್ಲಿದೆ ಅದು ಎಷ್ಟೋ 2 ಸೆಂಟಿಮೀಟರ್, 2 ಮಿಲಿಮೀಟರ್, 4 ಮಿಲಿಮೀಟರ್ ಎಷ್ಟೋ ತುಂಬಾ ಗಟ್ಟಿಯಾಗಿದ್ದು ಅದು ಏನು ಬೆಳಕನ್ನು ಅದು ಕೊಡುತ್ತೆ. ಕೊಡೋ ಒಂದು ಇದು ರೀತಿಯಲ್ಲಿ. ಮತ್ತೆ ಅದರೊಳಗಿರೋ ಕಣ್ಣು ಅದು ಕೂಡ ಅದು ಕಣ್ಣು ಅದು ಒಂದೇ ಕಡೆ ಇಲ್ಲ, ನಮ್ಮದು ಒಂದೇ ಕಡೆ ಇದೆ. ನೋಡ್ಬೇಕಂದ್ರೆ ಹೀಗೆ ನೋಡ್ಬೇಕು, ನಾ ಈಚೆ ನೋಡ್ಬೇಕು ಅಂದ್ರೆ ಕತ್ತು ತಿರುಗಿಸ್ಬೇಕು, ಇನ್ನೊಂದು ಮಾಡ್ಬೇಕು. ಪಕ್ಷಿಗಳಿಗೂ ಇದೆ ಬೇರೆ ಬೇರೆ ರೀತಿ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರಿಗೆ ನಿಂತ್ಕೊಂಡಂಗೆ ತಲೆಯನ್ನು ತಿರುಗಿಸ್ಬೋದು. ಬಟ್ ನೀವೇ ಆದ್ರೂ ಕೂಡ ಅಟ್ಲೀಸ್ಟ್ ಚಲನೆ ಅಷ್ಟು ಮಾಡ್ಬೇಕು. ಆದ್ರೆ ಹೇಳ್ತಾರೆ ಯಾವ್ದೋ ಮೀನಿಗೆ ಅಷ್ಟು ಮಾಡೋ ಅಗತ್ಯ ಇಲ್ಲ. ಅದರ ಕಣ್ಣು ಆ ಬುರುಡೆ ಒಳಗಿದೆ, ಮತ್ತೆ ಅದೊಂಥರ ಬೈನಾಕ್ಯುಲರ್ ತರ ಇದೆ, ಮತ್ತೆ ಅದು ಮೇಲೆ ಕೆಳಗೆ ಮಾಡ್ಬೋದು. ಅದು ಹೀಗೆ ಇದ್ರು ಕೂಡ ಮೀನು ಅದು ಮೇಲೂ ಕೂಡ ನೋಡ್ಬೋದು. ಆ ಕಣ್ಣುಗಳನ್ನ ಅದು ಒಳಗೆ ಬುರುಡೆ ಒಳಗಿರೋ ಕಣ್ಣನ್ನ ಅದು ಬೇರೆ ಬೇರೆ ಮಾಡಿ ಅದು ನೋಡ್ಬೋದು. ಇನ್ನ ಸೈಡ್ ಮಾಡಿ ನೋಡ್ಬೋದು, ಈ ಕಡೆ ಮಾಡಿ ನೋಡ್ಬೋದು. ಈ ರೀತಿ ಇದೆಲ್ಲ ವಿವರಣೆ ನೋಡ್ತಾ ಇದ್ರೆ ಪ್ರಕೃತಿಯಲ್ಲಿ ಎಷ್ಟು ನಿಗೂಢತೆ ಇದೆ, ಎಷ್ಟು ಒಂದು ಜ್ಞಾನ ಬುದ್ಧಿ ಇಂದ ಸೃಷ್ಟಿಗಾರನು ಮಾಡಿದ್ದಾನೆ ಅನ್ಸುತ್ತೆ. ಆದರೆ ನಾಸ್ತಿಕರು ಆ ಸೃಷ್ಟಿಕರ್ತನಿಗೆ ಆ ಒಂದು ಕೀರ್ತಿಯನ್ನು ಕೊಡಬಿಟ್ಟು ಅವ್ರು ಇದೇನೋ ಒಂದು ಅಕಸ್ಮಾತ್ ಆಗಿ ನನ್ನ ಪ್ರಕೃತಿಯಲ್ಲಿ ಒಂದು ಆಗ್ತಾ ಇರೋ ಒಂದು ಆಕ್ಸಿಡೆಂಟ್, ಒಂದು ಅಪಘಾತ, ಒಂದು ಇದು. ಎನಿವೆ ಈ ರೀತಿ ಇಲ್ಲ. ಈ ರೀತಿ ಎಲ್ಲವೂ ಕೂಡ ಕೃಷ್ಣನ ನಿರ್ದೇಶನದಿಂದ, ಕೃಷ್ಣನ ಬುದ್ಧಿವಂತಿಕೆಯಿಂದ, ವಿವೇಕದಿಂದ ಈ ಭೌತಿಕ ಶಕ್ತಿಗಳು ಕೆಲಸ ಮಾಡ್ತಾರೆ. ಕೃಷ್ಣ ಹೇಳೋದು ಚತುಶ್ಲೋಕಿ ಭಾಗವತದಲ್ಲಿ, ಏನನ್ನಾದ್ರೂ ನೋಡಿದ್ರೆ ನಾವು ಅದು ಕೃಷ್ಣನ ಸಂಬಂಧವಿಲ್ಲದೆ ಅಂತ ನೋಡಿದ್ರೆ ಅದು ನನ್ನ ಮಾಯಾಶಕ್ತಿ, ನನ್ನ ಭ್ರಮಾತ್ಮಕ ಶಕ್ತಿಯಿಂದ ಅದು ಪ್ರಭಾವಿತವಾಗಿ ಅಂತ ತಿಳ್ಕೊಳ್ಬೇಕು. ಸೊ ಎಲ್ಲದರಲ್ಲೂ ಕೂಡ ಕೃಷ್ಣನು ಇದ್ದಾನೆ, ಕೃಷ್ಣನ ಶಕ್ತಿಗಳು ಇದೆ, ಕೃಷ್ಣನ ನಿರ್ವಹಣೆಯಿಂದಲೇ ಸ್ವಲ್ಪ ಅದು ನಡೀತಾ ಇರೋದು ಪ್ರತಿಯೊಂದು. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಸೊ ಜಗತ್ತಿನಲ್ಲಿ ಎಷ್ಟೆಷ್ಟು ನಿಗೂಢವಾದ ವಿಷಯಗಳು, ವಸ್ತುಗಳು, ಚಟುವಟಿಕೆಗಳು ಏನಾದ್ರೂ ಇರ್ಬೋದು, ಆದ್ರೆ ಅದಕ್ಕೆ ಕಾರಣಕರ್ತನು ಕೃಷ್ಣ ಪರಮಪುರುಷನಿದ್ದಾನೆ. ಸೊ ಅವನಿಲ್ಲದೆ ಯಾವುದು ಕೂಡ ಅದು ಆ ರೀತಿ ಅದರ ಅಸ್ತಿತ್ವವೇ ಇಲ್ಲ. ಸಾಮಾನ್ಯವಾಗಿ ಕೇವಲ 5 ವರ್ಷದ ರಾಜಕುಮಾರ ಮನೆ ಬಿಟ್ಟು ಕಾಡಿಗೆ ಹೋದನೆಂದರೆ ಅದು ಅವನು ಖಂಡಿತ ಸತ್ತನೆಂದೇ ಭಾವಿಸುತ್ತಾರೆ. ಆದರೆ ದೇವೋತ್ತಮ ಪರಮಪುರುಷನ ದಯೆಯಿಂದ ಅವನು ಉಳಿದದ್ದು ಮಾತ್ರವಲ್ಲ, ಅತ್ಯುನ್ನತ ಪರಿಪೂರ್ಣತೆಯ ವರಪ್ರಸಾದವು ಅವನಿಗೆ ಆಯಿತು. ಸೊ ಉಳಿದದ್ದು ಸಾಮಾನ್ಯವಾಗಿ ನಮ್ಮ ಕರ್ಮ ಅನುಸಾರವಾಗುತ್ತೆ. ನಮಗೆ ಈ ರೀತಿ ರಕ್ಷಣೆ ಆಗುತ್ತೋ ರಕ್ಷಣೆ ಆಗೋದಿಲ್ಲೋ. ಆದರೆ ಪರಿಪೂರ್ಣತೆ ಪಡೆಯೋದು ಅದು ಸಂಪೂರ್ಣವಾಗಿ ಕೃಷ್ಣ ಕೃಪೆ ಅಷ್ಟೇ. ಅದು ಕೃಷ್ಣ ಕೃಪೆಯಿಂದಾನೆ ಅದು ಸಾಧ್ಯ. ಧ್ರುವ ಮಹಾರಾಜರಿಗೂ ಅಪರಿಪೂರ್ಣತೆ ವರಪ್ರಸಾದ ಸಿಕ್ತು, ಅವರ ತಾಯಿಗೂ ಕೂಡ ಸಿಕ್ತು. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಏನಾದ್ರು ಪಾಯಿಂಟ್ಸ್ ಇದೆಯಾ ನಿಮ್ಗೆ ತಂದ್ರೆ ನಿಮ್ಗೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈಗ ನೀವ್ ಹೇಳಿದ್ರಲ್ಲ, ಅಂದ್ರೆ ಎಲ್ಲರಿಗೂ ಬುದ್ಧಿ ಎಲ್ಲಾ ಕೊಡೋನು ಪರಮಾತ್ಮ ಅಂತ ಹೇಳಿದ್ರಲ್ಲ. ನಾನು ಒಂದು ಆರ್ಟಿಕಲ್ ಓದಿದ್ದೆ ಪ್ರಭುಜಿ. ಅದರಲ್ಲಿ ಒಂದು ಗೊದ್ದದ ಗೂಡಲ್ಲಿ ವಿಜ್ಞಾನಿಗಳು ಅಥವಾ ಜನರಿಗೆ ಹೋಗ್ಬಿಟ್ಟು ಅದನ್ನ ಓಪನ್ ಮಾಡಿ ನೋಡಿದಾಗ ಇದು ದ್ವಿದಳ ಧಾನ್ಯ ಇರುತ್ತಲ್ಲ ಪ್ರಭುಜಿ, ಅಂದ್ರೆ ಹೋಲ್ ಇದೆ, ಉದ್ದಿನ ಬೇಳೆ ಹೋಲ್ ಇದೆ, ಈ ತರದೆಲ್ಲ ಅದು ತಗೊಂಡೋಗ್ಬಿಟ್ಟು ಏನ್ ಮಾಡಿತ್ತಂತಂದ್ರೆ ಅರ್ಧ ಮಾಡಿದೆ, ಅಂದ್ರೆ ಬ್ರೇಕ್ ಮಾಡಿದೆ ಅಂತೆ. ಆದ್ರೆ ಅದು ಯಾಕೆ ಬ್ರೇಕ್ ಮಾಡಿದೆ ಅಂತ ಹೇಳಿದ್ರೆ, ಅದಲ್ಲಿ ಇಟ್ಕೊಂಡಿದೆಯಲ್ಲ ಹೋಲ್ ಆಗಿದ್ರೆ ಅದು ಮತ್ತೆ ಮೊಳಕೆ ಹೊಡಿಯುತ್ತಂತೆ. ಮೊಳಕೆ ಹೊಡೆಯೋದ್ರಿಂದ ಅದೇನ್ ಮಾಡುತ್ತೆ ಅಂದ್ರೆ
ಅದು ಹಾಫ್ ಮಾಡಿ ಇಟ್ಕೊಂಡಿರುತ್ತಂತೆ. ಅದೇ ಆ ಕೊತ್ತಂಬರಿ ಬೀಜನೂ ಇತ್ತಂತೆ ಅಲ್ಲಿ. ಕೊತ್ತಂಬರಿ ಬೀಜನ ಅದು 4 ಭಾಗ ಮಾಡಿತ್ತಂತೆ. ಅವಾಗ ಯಾತಕ್ಕೆ ಅಂತ ಫೈಂಡ್ ಔಟ್ ಮಾಡಿದಾಗ ಕೊತ್ತಂಬರಿ ಬೀಜ ಹಾಫ್ ಇದ್ರು ಸಹ ಇದಾಗತ್ತಂತೆ, ಮೊಳಕೆ ಬರುತ್ತಂತೆ. ಅದಕ್ಕೋಸ್ಕರ ಅದು 4 ಭಾಗವಾಗಿ ಮಾಡಿತ್ತಂತೆ. ಅಂದ್ರೆ ಅವರು ಅದೇ ಕೊಟ್ಟಿದ್ರು. ಇದಕ್ಕೆ ಒಂದು ಬುದ್ಧಿ ಕೊಟ್ಟವ್ರು ಯಾರು? ಈ ತರ ಈ ಧಾನ್ಯವನ್ನ 2 ಭಾಗ ಮಾಡಿದ್ರೆ ಮೊಳಕೆ ಹೊಡಿಯಲ್ಲ, ಕೊತ್ತಂಬರಿ ಬೀಜನ 4 ಭಾಗ ಮಾಡಿದ್ರೆ ಮೊಳಕೆ ಹೊಡಿಯಲ್ಲ ಅನ್ನೋದನ್ನ ಯಾರು ಕೊಟ್ಟಿದ್ದಾರೆ ಬುದ್ಧಿನ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಕೊಟ್ಟಿದ್ರು. ಅಂದ್ರೆ ಭಗವಂತನೇ ಕೊಡಕ್ ಸಾಧ್ಯ, ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟು ಹೇಳಿದ್ರು. ಅಂದ್ರೆ ಅಷ್ಟೊಂದು ಬುದ್ಧಿ ಆ ಗೊದ್ದಕ್ಕೆ ಅಂತ ಹೇಳಿ. ಅಂದ್ರೆ ಮೊಳಕೆ ಹೊಡಿಬಾರ್ದು, ಇಲ್ಲ ಮೊಳಕೆ ಹೊಡೋದಕ್ಕೆ ಆಹಾರ ಆಗೋದಿಲ್ಲಲ್ಲ. ಸೊ ಅದನ್ನು ಆಹಾರವಾಗಿ ಇಟ್ಕೊಂಡು ಶೇಖರಣೆ ಮಾಡಿಟ್ಟಿದ್ದದು ಆಕ್ಚುಲಿ. ಆತರ ಆ ಬೇಳೆಗಳನ್ನೆಲ್ಲ ಹಾಫ್ ಮಾಡುತ್ತಂತೆ. ಅಂದ್ರೆ ಹೋಲ್ ಇದ್ದಿದ್ದನ್ನ ಹಾಫ್ ಬೇಳೆ ಮಾಡುತ್ತೆ. ಕೊತ್ತಂಬರಿ ಬೀಜನ 4 ಭಾಗ ಮಾಡುತ್ತಂತೆ, ಮೊಳಕೆ ಹೊಡಿಬಾರ್ದು ಅಂತ. ಅಂದ್ರೆ ಈ ತರ ಒಂದು ಬುದ್ಧಿನ ಗೊದ್ದಕ್ಕೆ ಸಹನು ಒಂದು ಬುದ್ಧಿ ಕೊಟ್ಟವನು ಯಾರು? ದೇವ್ರು ಅನ್ನೋದು. ಧನ್ಯವಾದಗಳು. ಸೊ ಅದೆಲ್ಲ ಆತರ ಆರ್ಟಿಕಲ್ಸ್ ತುಂಬಾ ಚೆನ್ನಾಗಿರುತ್ತೆ ಓದೋವಾಗ ಇಂಟ್ರೆಸ್ಟಿಂಗ್. ಆದ್ರೆ ಮಧ್ಯದಲ್ಲಿ ಅವರು ಇದು ಒಂದು ಈ ತರ ಎವಲ್ಯೂಷನ್, ಅಡ್ಯಾಪ್ಟೇಷನ್ ಈ ತರ ಪದಗಳು ಉಪಯೋಗಿಸ್ಕೊಂಡು ಭಗವಂತನ ಇದನ್ನು ಅದು ಏನ್ ಮಾಡೋದು, ಒಂದು ಭಕ್ತರೇ ಯಾರೋ ಒಂದು ಆರ್ಟಿಕಲ್ ಕೊಟ್ಟಾಗಿದೆ. ಸೊ ಅವ್ರು ಹೇಳಿದ್ರು ಇದಕ್ಕೆ ಭಗವಂತ ಯಾರು ಕೊಟ್ಟವ್ರು ಇದಕ್ಕೆ ಇದನ್ನ ಭಗವಂತ ಅಲ್ಲಿ ಇನ್ಯಾರು ಇದಕ್ಕೆ ಒಂದು ಬುದ್ಧಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆತರ. ಭಕ್ತರು ನೋಡ್ತಾರೆ ಕರೆಕ್ಟ್ ಆಗಿ, ಸರಿಯಾಗಿ ನೋಡ್ತಾರೆ, ಕೃಷ್ಣ ಕೈಯಲ್ಲಿ ನೋಡ್ತಾರೆ. ಆದ್ರೆ ಏನು ಈಗ ನಮ್ಮ ರೀತಿಯ ಒಂದು ಅಪ್ಬ್ರಿಂಗಿಂಗ್, ಈ ತರ ಒಂದು ಎಜುಕೇಶನ್ ಸಿಸ್ಟಮ್, ಸೊ ಈ ರೀತಿಯಲ್ಲಿ ಬಹಳ ಜನ ಇದನ್ನ ಕೇಳಿದ್ರು ಕೂಡ ಅವ್ರಿಗೆ ಒಂದು ಫ್ಲಾಶ್ ಆಗೋದಿಲ್ಲ. ಫ್ಲಾಶ್ ಆಗ್ಲೇ ಅವರು ಇನ್ನೊಂದು ರೀತಿಯಲ್ಲಿ ಅದನ್ನ ಅವರು ಕಾರಣ ಕೊಡೋಕೆ ಪ್ರಯತ್ನ ಪಡ್ತಾರೆ. DNA ಎಲ್ಲ ಕರೆಕ್ಟು, ಆದ್ರೆ ಅದನ್ನ ಮಾಡಿದ್ ಯಾರು? ಅದನ್ನು ಯಾವ್ಯಾವ ರೀತಿ ಜೀನ್ಸ್ ಎಲ್ಲ ಒಂದು ಹಂತ ಆಯ್ತು. ಒಂದು 20 ರೈಲು ಬೋಗಿಗಳಿರೋ ಒಂದು ಟ್ರೈನ್ ಹೊರಡ್ತಾ ಇದ್ರೆ, ಸೊ 20ನೇ ರೈಲು ಬೋಗಿ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ಕರೆಕ್ಟ್ 19ನೇ ರೈಲು ಬೋಗಿ ಅದನ್ನ ಎಳಿತಾ ಇದೆ. 19ನೇ ರೈಲು ಬೋಗಿ ಯಾಕೆ ಹೋಗ್ತಾ ಇದೆ? 18ನೇ ರೈಲು ಬೋಗಿ ಅದಕ್ಕೆ ಕಟ್ಟಿಟ್ಟಿದ್ದಾರೆ, ಅದಕ್ಕೆ ಹೋಗುತ್ತೆ. ಕರೆಕ್ಟ್, ಅದು ತಪ್ಪಲ್ಲ ಅಂತ. ಆದ್ರೆ ಮೊದಲ ರೈಲು ಬೋಗಿ ಇದೆ ಅಲ್ಲ, ಒಂದು ಇಂಜಿನ್ ಇದೆ ಅಲ್ಲ, ಆ ಇಂಜಿನ್ ಇಲ್ಲದೆ ಈ 20 ರೈಲು ಬೋಗಿ 19 ರೈಲು ಬೋಗಿ ಹೇಗೆ ಹೋಗುತ್ತೆ ಸಾಧ್ಯ? ಸಾಧ್ಯವೇ ಇಲ್ಲ. ಆ ಭಗವಂತನು ಮೂಲ, ಸರ್ವ ಕಾರಣ. ಕೃಷ್ಣನ ಇಲ್ಲದೆ ಯಾವುದು ಕೂಡ, ಅದರ ಯಾವ ಚಟುವಟಿಕೆ ಕೂಡ, ಅದರ ಅಸ್ತಿತ್ವ ಕೂಡ ಏನೂ ಇಲ್ಲ. ಸೊ ಅದಕ್ಕೆ ಬರ್ಲೇಬೇಕು, ಕೃಷ್ಣ ಹತ್ತಿರಕ್ಕೆ ಬರ್ಲೇಬೇಕು. ಇದನ್ನ ಪ್ರಭು ಇದು ನಾವು ನಿಜ ಅಂತ ತಿಳ್ಕೊಬಹುದು. ಯಾಕೆಂದ್ರೆ ನಾವು ಕೊತ್ತಂಬರಿ ಬೀಜನ ನೋಡಿ, ಕೊತ್ತಂಬರಿ ಬೀಜನ ಹಾಫ್ ನಾವು ಗಿಡದಲ್ಲಿ ಹಾಕಿದ್ರು ಸಹ ಅದು ಕೊತ್ತಂಬರಿ ಬರುತ್ತೆ. ಸೊ ಅದನ್ನೇ ಬ್ರೇಕ್ ಮಾಡ್ಬಿಟ್ರೆ ಅವಾಗ ಬರೋದಿಲ್ಲ. ಆತರ ಕೊತ್ತಂಬರಿ ಬ್ರೇಕ್ ಆಗಿದ್ದು ಸಹ ನಾವು ಹಾಕಿದ್ರೆ ಕೊತ್ತಂಬರಿ ಬರುತ್ತೆ. ಅದೇ ಬೇಳೆಗಳು ಬರ್ಬೇಕಾದ್ರೆ ಹೋಲ್ ಆಗಿ ಹಾಕ್ತಾರೆ. ಸೊ ಅದೇ ನೋಡಿ, ಆ ಬುದ್ಧಿನ ಅದಕ್ಕೆ ಕೊಟ್ಟವ್ರು ಯಾರು ಅಂದ್ರೆ ನಾವು ಅದನ್ನ ಜೀವನದಲ್ಲಿ ಅದನ್ನ ನಾವು ಕಾಣ್ಬೋದು. ಎಲ್ಲ ಈ ಜಗತ್ತ ನಡೆಸುವ ಪರಮಾತ್ಮನೇ, ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ. ಸೊ ನಿಜವಾದ ಚಲನಗಾರ ಪರಮಾತ್ಮ ನಮ್ಮ ಹೃದಯದಲ್ಲೇ, ನಮ್ಮ ಒಟ್ಟಿಗೆ, ಪ್ರತಿಯೊಬ್ಬರೊಟ್ಟಿಗೆ ಪರಮಾತ್ಮ. ಅವನೇ ಬುದ್ಧಿ ಜ್ಞಾನ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಸೊ ಅವನೇ ಕೊಡೋದು ಆ ನೆನಪು, ಅವನೇ ಕೊಡೋದು ಬುದ್ಧಿ, ಅವನೇ ಕೊಡೋದು ಮರೆವು, ಅವನಿಂದಲೇ ಆಕ್ಚುಲಿ ಜಗತ್ತು ಪ್ರತಿಯೊಂದು ಕೂಡ ನಡೆಯೋದು. ಹೌದು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಣಾಮಗಳು ಪ್ರಭುಜಿ ಧನ್ಯವಾದಗಳು. ಪ್ರಭುಜಿ ಎಲ್ಲರಿಗೂ ಒಂದು ಕರೆಯೊಳ್ಳೆ ಹೇಳಿ. ನಮ್ಮ ಇದಕ್ಕೆ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಮತ್ತೊಮ್ಮೆ ಯಾರಾದ್ರೂ ಫ್ರೀ ಇದ್ರೆ ಈಗ ಯಾಕಂದ್ರೆ ಇದು ವೀಕ್ ಡೇಸ್, ಇದು 18, 19, 20 ಸೊ ನಮ್ದು ಇಲ್ಲಿ ಮಂಗಳೂರಿನಲ್ಲಿ ನಮ್ದು ಇಸ್ಕಾನ್ ಮೀಟಿಂಗ್ ಇದೆ. ಸೊ ನಮ್ಮ ಭಕ್ತಿ ಸೇವೆ ಮಾಡಿ ಭಕ್ತರು, ಅಧ್ಯಕ್ಷರು, ಸನ್ಯಾಸಿಗಳು ಇವರೆಲ್ಲ ಬರ್ಲಿಕ್ಕಿದ್ದಾರೆ ನಮ್ಮ ಮಂಗಳೂರು ಕೇಂದ್ರಕ್ಕೆ. ಸೊ ಅವರ ಸೇವೆ ಮಾಡೋ ಒಂದು ಭಾಗ್ಯ ಇರುತ್ತೆ. ಸೊ 18, 19 ಥರ್ಸ್ಡೇ ಫ್ರೈಡೆ, ಸೊ 17th ಇಂದಾನೆ ನಮಗೆ ಇಲ್ಲಿ ಅವ್ರು ಬರ್ತಿರ್ತಾರೆ. ಸೊ ಯಾರಿಗೆ ಸಾಧ್ಯ ಆಗುತ್ತೆ ಬನ್ನಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆ ಎಲ್ಲ ಇದೆ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ನಂತರ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ ಧನ್ಯವಾದಗಳು ಪ್ರಭು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.